ನಮಸ್ಕಾರ. ನೀವೀಗ ನೋಡುತ್ತಿರುವುದು ಮಂಗಳೂರು ನಗರ ದಕ್ಷಿಣ ವಿಧಾನಸಭಾ ಕ್ಷೇತ್ರ, ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ ಹೃದಯ ಭಾಗ. ಅಭಿವೃದ್ಧಿಯ ವಿಷಯ ಬಂದಾಗ ಇಲ್ಲಿನ ಶಾಸಕರಾಗಿರುವ JR ಲೋಬೋ ಅವರ ಮುತುವರ್ಜಿ ಇಲ್ಲಿ ಎದ್ದು ಕಾಣುತ್ತದೆ. ಕಳೆದ 4.25 ವರ್ಷಗಳಲ್ಲಿ ಇಲ್ಲಿ ಆಗಿರುವ ಅಭಿವೃದ್ಧಿಯ ಕುರಿತು ಇವತ್ತಿನ ಸಂಚಿಕೆಯಲ್ಲಿ ನೀವು ನೋಡಬಹುದು. ಮಂಗಳೂರಿನಲ್ಲಿ ಹಳೆಯ ಬಂದರು ಪ್ರದೇಶವನ್ನು ಪೋರ್ಟ್ ವಾರ್ಡ್ ಎಂದು ಕರೆಯುತ್ತಾರೆ. ಈ ಪ್ರದೇಶದ ಅಭಿವೃದ್ಧಿಯ ಬಗ್ಗೆ ಇಲ್ಲಿನ ಸ್ಥಳೀಯ ಕಾರ್ಪೊರೇಟರ್ ಲತೀಫ್ ಅವರು, ಬಂದರು ಅಧಿಕಾರಿಗಳು, ಸ್ಥಳೀಯರು ಬಹಳ ಹೆಮ್ಮೆಯಿಂದ ಮಾತನಾಡ್ತಾರೆ. JR ಲೋಬೋ ಅವರ ಕಾಳಜಿಯನ್ನು ವಿವರವಾಗಿ ವಿವರಿಸ್ತಾರೆ. ನನ್ನ ಹೆಸರು ಅಬ್ದುಲ್ ಲತೀಫ್ ಅಲಿ, 45ನೇ ಪೋರ್ಟ್ ವಾರ್ಡಿನ ಮಂಗಳೂರು ಮಹಾನಗರ ಪಾಲಿಕೆ ಸದಸ್ಯರಾಗಿದ್ದೇನೆ. ಈಗಾಗಲೇ ನಮ್ಮ ಟಿವಿಯ ಮುಖಾಂತರ ಜನಪ್ರಿಯ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ JR ಲೋಬೋ ಬಗ್ಗೆ ಯಾವುದೆಲ್ಲ ವಾಡಿ ಯಾವ ಥರ ಅಭಿವೃದ್ಧಿ ಮಾಹಿತಿ ಕೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ಮೊದಲಿಗೆ ನಾನು ನನ್ನ ವೈಯಕ್ತಿಕ ನೆಲೆಯಲ್ಲೂ ನನ್ನ ವಾರ್ಡಿನ ಜನರ ಪರವಾಗಿ ಒಬ್ಬ ಜನಪ್ರತಿನಿಧಿ, ಒಬ್ಬ ಶಾಸಕನಾದವನು ಯಾವ ಥರ ಇರಬೇಕಂತ ಹೇಳಿ ಕರ್ನಾಟಕ ರಾಜ್ಯದಲ್ಲೇ ಒಂದು ಮಾದರಿ ಶಾಸಕರಾಗಿ ಜನ ಮೆಚ್ಚಿದ ನಗರಕ್ಕೆ ಒಬ್ಬ ಶಾಸಕರಾಗಿ ನಮ್ಮ JR ಲೋಬೋ ಸರ್ ಬಂದಿದ್ದಾರೆ. ಅವರನ್ನು ನನ್ನ ವೈಯಕ್ತಿಕ ನೆಲೆಯಲ್ಲೂ ನನ್ನ ವಾರ್ಡಿನ ಜನರ ಪರವಾಗಿ ಅಭಿನಂದಿಸ್ತಿದ್ದೇನೆ. ನಾನು ಚುನಾವಣೆ ಸಂದರ್ಭದಲ್ಲಿ ಪ್ಯಾಂಪ್ಲೆಟ್ಸನ್ನು ಮನೆ ಕೊಡುವ ಸಂದರ್ಭದಲ್ಲಿ ನನ್ನ ವಾರ್ಡ್ ಯಾವ ಥರ ಇತ್ತು, ಈಗ ನಾನೊಂದು 4 ವರ್ಷದಲ್ಲಿ ನನ್ನ ವಾರ್ಡ್ ಯಾವ ಥರ ಅಭಿವೃದ್ಧಿ ಆಗಿದೆ ಹೇಳೋದಕ್ಕೆ ನಿಮ್ಮ ಮಾಧ್ಯಮದ ಮುಖಾಂತರ ಟಿ ವಿ ಮುಖಾಂತರ ಮಾತಾಡೋದಕ್ಕಿಂತ ಆ ಕೆಲಸ ಕಾರ್ಯರೂಪವನ್ನು, ಆ ವ್ಯವಸ್ಥೆಯನ್ನು ನಿಮಗೆ ತೋರಿಸಿ ನಾನು ಅಭಿನಂದನೆ ಹೇಳ್ಬೋದು. ಯಾಕೆಂದರೆ 45ನೇ ಪೋರ್ಟ್ ವಾರ್ಡ್ ನಾವು ಚುನಾವಣೆ ನಿಲ್ಲುವ ಸಂದರ್ಭದಲ್ಲಿ ರಸ್ತೆ 17-18 ವರ್ಷ ಡಾಮರ್ ಆಗದ ರಸ್ತೆ ಇತ್ತು. ಚರಂಡಿಯಿಂದ ವ್ಯವಸ್ಥೆ ಇಲ್ಲ, ಚರಂಡಿ ನೀರು ಹೋಗದೆ ರಸ್ತೆ ಮೇಲೆ ಬರುವಂಥ ಪರಿಸ್ಥಿತಿ ಇತ್ತು. UGD ಅಂದ ವ್ಯವಸ್ಥೆ ನಮ್ಮ ನಗರ ಪಾಲಿಕೆಯಲ್ಲಿ ಮಂಗಳೂರು ನಗರ ಇದ್ದರೂ ಸಹ 45ನೇ ಪೋರ್ಟ್ ವಾರ್ಡ್ ಕಾಣದಂಥ ಪರಿಸ್ಥಿತಿ ಇತ್ತು. ಇವತ್ತು ನಗರ ಪಾಲಿಕೆ ಸದಸ್ಯನಾಗಿ ಒಂದು ಹೃದಯದಲ್ಲಿ ಅಭಿನಂದನೆಯೊಂದು ಹೇಳ್ಬೋದು. ಒಬ್ಬ ಆಯುಕ್ತರಾಗಿ ವಾರ್ಡಿನ ಇಡೀ ಚರಿತ್ರೆ ಗೊತ್ತಿದ್ದ ಒಬ್ಬರು ಶಾಸಕರು, ನನ್ನ ಗುರುಗಳ ಸಮಾನವಾದಂಥ ಶಾಸಕರಿದ್ದ ಕಾರಣ ನಾನು ಯಾವ ವ್ಯವಸ್ಥೆಗೆ ಅವರ ಹತ್ರ ಅನುದಾನಕ್ಕೆ ಹೋಗುವಾಗ ತಾರತಮ್ಯ ಇಲ್ಲದೆ ಅಭಿವೃದ್ಧಿ ಆಗಬೇಕು, ಪಕ್ಷ ಉಳಿಬೇಕು, ಜನರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ 3 ಸಿದ್ಧಾಂತದೊಂದಿಗೆ ಒಂದು ಅಭಿವೃದ್ಧಿ ಮಾಡಿದಂಥ ಶಾಸಕರಿನಿಂದ 45ನೇ ಪೋರ್ಟ್ ವಾರ್ಡಿಗೆ ಕೊಟ್ಟ ಅನುದಾನ ಯಾವುದು ಅಂತ ಹೇಳೋದಾದರೆ, ಈಗಾಗಲೇ ನಮ್ಮ ನಗರ ಪಾಲಿಕೆಯಲ್ಲಿ ಯಾವ ಅಭಿವೃದ್ಧಿಯಲ್ಲಿ ನಗರ ಪಾಲಿಕೆ ಸದಸ್ಯನಾಗಿ ನನ್ನ ಬಜೆಟ್ನಿಂದ ಜನರಲ್ಲಿಂದ ಕೆಲಸ ಆಗಿರ್ಬೋದು. ಆದರೆ ಕೆಲವು ದೊಡ್ಡ ಕಾಮಗಾರಿ ಬರುವಾಗ ಶಾಸಕರ ಸಂಪೂರ್ಣ ಸಹಕಾರ ಬೇಕಾಗ್ತದೆ. ಅಂಥದ್ರಲ್ಲಿ ಮುಖ್ಯಮಂತ್ರಿ 2ನೇ ಹಂತ ಆಗಿರ್ಬೋದು, 3ನೇ ಹಂತ ಆಗಿರ್ಬೋದು, ಅದರಲ್ಲಿ ಕೊಟ್ಟ ಕೋಟಿಯ ಮೇಲೆ ಕೊಟ್ಟ ಅನುದಾನದ ಕೆಲಸ ಈಗ ಕಾಮಗಾರಿ ನಡೀತಾ ಉಂಟು, ಇನ್ನು ನಡೀಲಿಕ್ಕೆ ಉಂಟು. ಕೆಲವು ಟೆಂಡರ್ ಬಂದಾಗಿದೆ, ಗುದ್ದಲಿ ಪೂಜೆ ಆಗಿದೆ. ಕೆಲವು ಟೆಕ್ನಿಕಲ್ ನಮ್ಮ ವಾರ್ಡಿನದೊಂದು ಲಾರಿ ಇನ್ನಿತರ ದೊಡ್ಡ ಸಾಮಗ್ರಿ ಹೋಗುವಂಥ ಕಾರಣದಿಂದ ಕೆಲವು ರಸ್ತೆಗೆ ಒಂದು ಕಡೆಯಿಂದ ಹಂತ ಮುಗಿಯದೆ ಮತ್ತೊಂದು ಕಡೆ ಹಂತ ಮಾಡಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಒಂದು ಹಂತ ಮುಗಿಯೋ ತನಕ ಮತ್ತೊಂದು ಹಂತ ಪ್ರಾರಂಭವಾಗುವಂಥ ರಸ್ತೆಗಳು ಓಡಿದೆ. ಶಾಸಕರು ಕೊಟ್ಟ ಅನುದಾನದಲ್ಲಿ ನಮ್ಮ ಹ್ಯಾಮಿಲ್ಟನ್ ಸರ್ಕಲ್ನಿಂದ ಈ ಓಲ್ಡ್ ಪೋರ್ಟಿಗೆ ಬರುವೊಂದು ದಾರಿ, ಇದು ಏನು ಹೇಳಿದರೆ ಇಲ್ಲಿದು ಸಾರ್ವಜನಿಕ ಕೋಟಿ ರೂಪಾಯಿ ವ್ಯವಹಾರ ಮಾಡೋ ಫಿಶರ್ಸ್ ಮ್ಯಾನ್ ಅವರು ಇರುವ ಜಾಗ, ವಿದ್ಯಾಸಂಸದ ಭದ್ರಾ ಕಾಲೇಜು, ರುಜಾರೆ ಕಾಲೇಜ್ ಅಂತವ್ರು ಒಂದು ವ್ಯವಸ್ಥೆ ಇರುವ ಜಾಗ, ರಾಷ್ಟ್ರೀಯ ಬ್ಯಾಂಕಲ್ಲಿ ಸ್ಟೇಟ್ ಬ್ಯಾಂಕ್ ಇರೋ ವ್ಯವಸ್ಥೆ, ಇದನ್ನು ಒಂದು ಮಾದರಿ ರಸ್ತೆಯನ್ನು ಮಾಡಬೇಕು ಹೇಳಿ ಲೋಬೋ ಸಾರ ಕನಸಿನಿಂದ ನಮಗೆ ಅದು ಇವತ್ತು ನೆನೆಸಾಗ್ತಾ ಬರ್ತದೆ ಅಂತೂ 10 ದಿನದೊಳಗೆ ಆ ಕೆಲಸ ಪ್ರಾರಂಭವಾಗ್ತಾರೆ. ಹ್ಯಾಮಿಲ್ಟನ್ ಸರ್ಕಲ್ ಓಲ್ಡ್ ಪೋರ್ಟ್ ಇದಕ್ಕೆ ಪೋರ್ಟ್ಗೆ ಸಂಬಂಧಪಟ್ಟ ಇಲಾಖೆಯಿಂದ 1 ಕೋಟಿ ರೂಪಾಯಿ ತಂದು ಕೊಟ್ಟಿದ್ದಾರೆ ಅನುದಾನವನ್ನು. ನಗರ ಪಾಲಿಕೆಯಿಂದ 1,75,00,000 ತಂದುಕೊಟ್ಟು 2,75,00,000 ಈ ಕಾಮಗಾರಿ ಆರಂಭವಾಗ್ತದೆ. ಇನ್ನೊಂದು ಕಾಮಗಾರಿ ನಮ್ಮ ಹ್ಯಾಮಿಲ್ಟನ್ ಸರ್ಕಲ್, ಸ್ಟೇಟ್ ಬ್ಯಾಂಕ್ ಹ್ಯಾಮಿಲ್ಟನ್ ಸರ್ಕಲ್ನಿಂದ ರುಜಾರೆ ಚರ್ಚ್ ಸರ್ಕಲ್ನಿಂದ
ನೆಹರು ವೃತ್ತ ಪಾಂಡೇಶ್ವರಿಗೆ ಈ ಕಾಮಗಾರಿಗೆ ಆಗ್ತಾ ಉಂಟು. ತಾವು ಬಂದಿಗೆ ವೀಕ್ಷಿಸಬಹುದು. ಅಲ್ಲಿ ಕಾಮಗಾರಿ ಆಗ್ತಾ ಉಂಟು. ಈ 25 ತಾರೀಖುಗಳಿಗೆ ಅಲ್ಲಿದೊಂದು ಕಾಮಗಾರಿ ಮುಗಿದು ಆ ರಸ್ತೆಯನ್ನು ಸಹ ಓಪನ್ ಮಾಡಿ ಕೊಡ್ತಾರೆ ಅಂತ ಹೇಳಿ ಭರವಸೆ ಅಲ್ಲಿಗೆ ಮಾಡೋ ಕಾಂಟ್ರಾಕ್ಟರ್ ಇಂಜಿನಿಯರ್ ಹೇಳ್ತಾ ಇದ್ದಾರೆ. ಅದರ ನಂತರ ಗೂಡ್ಸ್ ಸೈಡ್ ರೈಲ್ವೆ ಟ್ರ್ಯಾಕ್ ಹೋಗೋ ಒಂದು ಅನುದಾನ, ಅದಕ್ಕೆ ತನ್ನ ಲೋಕೋಪಯೋಗಿ ಇಲಾಖೆಯಿಂದ 75 ಲಕ್ಷ ತಂದು ಅದು ಸಹ ಗುದ್ದಲಿ ಪೂಜೆಗೆ ಒಂದು ದಿನ ನೋಡ್ತಾ ಇದ್ದಾರೆ. ಅಸೆಂಬ್ಲಿ ಅದಿದ್ದ ಕಾರಣ ಸ್ವಲ್ಪ ಅದು ಡಿಲೇ ಆಗ್ತಾ ಉಂಟು. ಅದರ ನಂತರ ಗೂಡ್ಸ್ ಸೈಡ್ ಪ್ರದೇಶ ಒಂದು ಅಭಿವೃದ್ಧಿಗೆ 40 ಲಕ್ಷ ನಿನ್ನೆಲ್ಲ ಮೊನ್ನೆಗೆ ಕರೆದು ತಮ್ಮ ಒಂದು ಡಾಮರಾದ್ರೂ ಮಾಡಬೇಕು ಅಂತ ಒಂದು ಅನುದಾನ ತಂದು ಕೊಟ್ಟಿದ್ದಾರೆ. ಇದೆಲ್ಲ ಇವರು ಕೊಡುವ ಅನುದಾನ ಉದ್ದೇಶ ಏನು ಹೇಳಿದರೆ, ನಗರ ಜನತರು ಶಾಂತಿಯಿಂದ ಅಭಿವೃದ್ಧಿ ಆಗಬೇಕು, ಶಾಸಕರಾಗಿ ನಾನೊಂದು ಸೇವೆ ಮಾಡುವಾಗ ನನ್ನಿಂದ ಅಭಿವೃದ್ಧಿ ಕೊಟ್ಟಿದ್ದೇನೆ ಅಂತ ಒಂದು ಭರವಸೆ ಜನರಿಗೆ ಬರಬೇಕಂತ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದರೊಟ್ಟಿಗೆ ನಮ್ಮ ಮೀನುಗಾರಿಕೆ ಇಲಾಖೆ ಬಟ್ಟ ಜಟ್ಟಿ ಇರಬಹುದು, 2 ಜಟ್ಟಿಯನ್ನು ಈಗಾಗಲೇ ಪ್ರಾರಂಭ ಮಾಡಿ, ಒಂದು ಜಟ್ಟಿ ಪ್ರಾರಂಭವಾಗಿದೆ, ಇನ್ನೊಂದು ಜಟ್ಟಿ ವ್ಯವಸ್ಥೆ ಆಗ್ತಾ ಉಂಟು. ಡ್ರೆಜ್ಜಿಂಗ್ ವಿಷಯದ ಸಮಸ್ಯೆ ಇತ್ತು. ಕಳೆದ 21 ವರ್ಷದಿಂದ ಇಲ್ಲಿ ದೊಡ್ಡ ಹಡಗು ಒಂದು ಬರೆಸುವಂಥದ್ದು ಪರಿಸ್ಥಿತಿ ಇತ್ತು. ಅದನ್ನು ಸಹ ಸಂಬಂಧಪಟ್ಟ ಬೆಂಗರೆ ಪ್ರದೇಶ ಜನರು ಇರ್ಬೋದು, ಕಸ್ಬಾ ಬೆಂಗರೆ ಪ್ರದೇಶ ಜನರು ಇರ್ಬೋದು, ಬಂದರವರು ಇರ್ಬೋದು, ನಮ್ಮ ಪೋರ್ಟ್ವರು ಇರ್ಬೋದು, ಸಂಬಂಧಪಟ್ಟ ಆ ಮೀನುಗಾರಿಕೆ ಸಮಾಜದವರು ಇರ್ಬೋದು, ಎಲ್ಲರೊಂದು ನೇತೃತ್ವದ ಶಾಸಕರ ಕಚೇರಿಗೆ ಹೋಗಿ ಇದರ ಬಗ್ಗೆ ನಾವು ಮಾಹಿತಿಯನ್ನು ಮುಟ್ಟಿಸಿದಾಗ ಮರುದಿನ ಇಮಿಡಿಯೇಟ್ಲಿ 11 ಗಂಟೆಗೆ ಈ ವ್ಯವಸ್ಥೆ ಬಂದು ನೋಡಿ 3 ದಿನಗಳಿಗೆ ವ್ಯವಸ್ಥೆ ಮಾಡಿ ಡ್ರೆಜ್ಜಿಂಗ್ ಒಂದು ಮಾಡಿಕೊಟ್ಟಂಥ ಒಂದು ಹೆಮ್ಮೆ ಒಂದು ಶಾಸಕರಲ್ಲಿ ಜನರ ಪರವಾಗಿ ನಾವು ಹೆಮ್ಮೆಯಿಂದ ಹೇಳ್ತಾ ಇದ್ದೇವೆ. ಅದರೊಟ್ಟಿಗೆ ಸಾಗರಮಾಲಾ ಯೋಜನೆಯಲ್ಲಿ ಈಗಾಗಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವ್ಯವಸ್ಥೆ ಆಗಿರ್ಬೋದು. ಆದರೂ ಕೂಡ ಕೇಂದ್ರ ಸರ್ಕಾರ ಯಾವುದು ವ್ಯವಸ್ಥೆ 50% ಕೊಟ್ಟರು, ರಾಜ್ಯ ಸರ್ಕಾರದಲ್ಲಿ ತಾನೊಬ್ಬ ಶಾಸಕರಿಗಿಂತ ಅಭಿವೃದ್ಧಿಗೆ ಒಂದು ಮಂತ್ರಿ ಯಾವ ಕೆಲಸ ಮಾಡ್ತಾರೋ ಅದನ್ನು ಶಾಸಕರಾಗಿ ಮಾಡಿ ಅಭಿವೃದ್ಧಿಯನ್ನು ಸಹ ಮಾಡ್ತಾ ಇದ್ದಾರೆ. ಇವತ್ತು ನಾವು ಇನ್ನೊಂದು ಹೆಮ್ಮೆಯಿಂದ ಹೇಳ್ಬೋದು, ಮಂಗಳೂರು ನಗರಕ್ಕೆ ಒಂದು ಸ್ಮಾರ್ಟ್ ಸಿಟಿ ಬಂದಿದ್ದರೆ ಅದು ಕೇಂದ್ರ ರಾಜ್ಯ ಸರ್ಕಾರ ಕೊಡುಗಾದರೆ ಅದಕ್ಕೆ ಮೂಲ ಕಾರಣ JR ಲೋಬರ್ ಆಗಿರ್ಬೋದು. ಇವತ್ತು ಮೊದಲ ಹಂತದಲ್ಲಿ ನಮ್ಮ ಸ್ಮಾರ್ಟ್ ಸಿಟಿ ನಮಗೆ ರಿಜೆಕ್ಟ್ ಆದಾಗ ಯಾವ ವ್ಯವಸ್ಥೆಯಿಂದ ಸ್ಮಾರ್ಟ್ ಸಿಟಿ ಮಾಡಬೇಕು ಅಂತ ಹೇಳಿ ಆಲೋಚನೆ ಮಾಡಿ ತುಮಕೂರು ದಾವಣಗೆರೆ ಶಾಸಕರಿಂದ ಮಾಹಿತಿ ಪಡೆದು ನೀವು ಯಾವ ಥರ ಇನ್ಕಮ್ನಿಂದ ಇದಕ್ಕೆ ಬಂದಿದೆ ಅಂತ ಹೇಳುವಾಗ ಅವರ ಸೊಸೈಟಿಯನ್ನು ಹೇಳಿದ್ರು, ನಮ್ಮಲ್ಲಿ ಎಜುಕೇಷನ್ ನಾವು ಏನಾದರೂ ಕೊಡ್ತಾ ಇದ್ದೇವೆ, ಕೃಷಿಯಿಂದ ಕೊಡ್ತಾ ಇರುವಾಗ ಇದೇ ಶಾಸಕರು ಇಲ್ಲಿ ಬಂದು ಮೀನುಗಾರಿಕೆ ಇಲಾಖೆ ನಮ್ಮಲ್ಲಿ ಇರುವಾಗ ಕೋಟಿ ವ್ಯವಹಾರ ಮೀನುಗಾರಿಕೆ ಬರುವಾಗ ನಾವು ಇದು ಸರ್ಕಾರದ ನಮ್ಮಿಂದ ಒಂದು ವ್ಯವಸ್ಥೆ ಉಂಟಂತೇಳಿ ಈ ಮೀನು ಪೋರ್ಟು ಫಿಶರೀಸನ್ನು ತೋರಿಸಿ ಸ್ಮಾರ್ಟ್ ಸಿಟಿ ಇವತ್ತು ತಂದು ಕೊಟ್ಟಿಸಿದ್ದಾರೆ. ಅದರ ಅಭಿವೃದ್ಧಿಯಾಗಿ ನಮ್ಮ ನೆಲ್ಲಿಕಾಯಿ ರಸ್ತೆಯಿಂದ ಕೆನರಾ ಚೇಂಬರ್ ಗೇಟ್ ತನಕ ಜನವರಿ 15ಗೆ ಅದರ ವರ್ಕ್ ಸ್ಟಾರ್ಟ್ ಆಗ್ತಾರೆ. ಇದಕ್ಕೆಲ್ಲ ಒಂದು ಮಾದರಿ ಒಂದು ಶಾಸಕರಾಗಿರುವ JR ಲೋಬರ್ ಅವರ ಕಾರಣ ಹೇಳಿ ಈ ವಾರ್ಡಿನೊಬ್ಬ ಜನಪ್ರತಿನಿಧಿ ನಾನು ಹೇಳ್ತಾ ಇದ್ದೇನೆ. ಅದರೊಂದಿಗೆ ದೇವಸ್ಥಾನ ಇರಲಿ, ಚರ್ಚ್ ಇರಲಿ, ಮಸೀದಿ ಇರಲಿ, ಅದು ಧಾರ್ಮಿಕ ಕೇಂದ್ರಗಳಾದರೂ ಧರ್ಮ ಜಾತಿ ಯಾವುದು ನೋಡದೆ ಆ ಸೌಕರ್ಯ ಯಾವುದು ಅಲ್ಲಿನ ಸಂಬಂಧಪಟ್ಟ ಇಲಾಖೆಯ ಮುಖಾಂತರ ಆ ಸಂಬಂಧಪಟ್ಟ ಕಮಿಟಿಯವರು ಹೋಗಿ ಯಾವ ವ್ಯವಸ್ಥೆಯನ್ನು ಕೇಳಿದ್ದಾರೆ, ಅದು ನಾನು ಮನುಷ್ಯನಾಗಿ ಹುಟ್ಟಿದ ನಂತರ ನನಗೆ ಮನುಷ್ಯ ಧರ್ಮವೇ ನನ್ನ ಮೂಲ ಧರ್ಮ ಇರುವ ಸಿದ್ಧಾಂತದೊಂದಿಗೆ ಎಲ್ಲ ಧರ್ಮಕ್ಕೆ ಒಂದೇ ಥರದ ಒಂದು ನ್ಯಾಯವನ್ನು ಕೊಟ್ಟಂಥ ಒಬ್ಬ ಶಾಸಕರಾಗಿದ್ದಾರೆ JR ಲೋಬರ್ ಅವರು. ಅದೇ ಥರ ಹಿಂದುಳಿದವರಿಗಾಗಿರಲಿ, ಅಲ್ಪಸಂಖ್ಯಾತರಾಗಿರಲಿ, ಪರಿಶಿಷ್ಟ ಜಾತಿ ಪಂಗಡದವರಲ್ಲಿ ಅವರಿಗೆ ಯಾವುದು ಅನುದಾನದಿದ್ದರೆ ಇಂಟರ್ಲಾಕ್, ನಲ್ಲಿ ನೀರು, ಅವರ ಸಮಾಜ ಮಂದಿರಕ್ಕೆ ಯಾವುದು ವ್ಯವಸ್ಥೆ ಇದ್ದರೂ ಸಹ ನಗರ ಪಾಲಿಕೆಯಿಂದ ನಾವು ಮಾಡುವ ವ್ಯವಸ್ಥೆ ಒಟ್ಟಿಗೆ ಶಾಸಕರಾಗಿ ಅದಕ್ಕೆ ಅನುದಾನ ಉಳಿದದ ಬೇಕಾದರೆ ಉಳಿಕೆತನ ಆಗಿ ಈ ಶಾಸಕರು ನಮಗೆ ಕೊಟ್ಟಿದ್ದಾರೆ. ಅಂತೂ ಇಂತೂ ಹೇಳುವುದಾದರೆ ಪೋರ್ಟ್ ವಾರ್ಡ್ ಅಭಿವೃದ್ಧಿ ಬಗ್ಗೆ ಏನು ಮಾತಾಡೋದಾದರೂ ಇದು 45ನ ಪೋರ್ಟ್ ವಾರ್ಡ್ ಒಂದು ಅಭಿವೃದ್ಧಿ ಅಲ್ಲ. ಅವರ ಕ್ಷೇತ್ರಕ್ಕೆ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಯಾವುದೆಲ್ಲ ವಾರ್ಡ್ ಬಂದಿದೆ ಆ ವಾರ್ಡಲ್ಲಿ JR ಲೋಬರ್ ಕೊಡುಗೆ ಉಂಟು ಅಂತ ಹೇಳಿ ಇದು ನನ್ನಂಥ ಪ್ರತಿಯೊಬ್ಬ ಜನಪ್ರತಿನಿಧಿ ನಗರ ಪಾಲಿಕೆ ಸದಸ್ಯರು ಆತ್ಮಸಾಕ್ಷಿಯಾಗಿ ಇದು ಒಪ್ಪಬಹುದು. ಇದನ್ನು ಸಾರ್ವಜನಿಕ ಒಪ್ಪುತ್ತಾರೆ ಅಂತ ಹೇಳಿ ನಾನು ನಿಮ್ಮ ಮಾಧ್ಯಮದ ಮುಖಾಂತರ, ನಿಮ್ಮ TV ಮುಖಾಂತರ ಒಂದು ಭರವಸೆಯನ್ನು ಕೊಡ್ತೇನೆ. ಅದರೊಂದಿಗೆ ಇನ್ನು ಕೆಲವು ಕಾರ್ಯಕ್ರಮ ಉಂಟು. ಏನು ಹೇಳಿದರೆ ಉಳ್ಳಾಲ ಬ್ರಿಡ್ಜಿನಿಂದ ನಮ್ಮ ಓಲ್ಡ್ ಪೋರ್ಟಿಗೆ ಇದು ಟ್ರಾಫಿಕ್ ದೊಡ್ಡ ಸಮಸ್ಯೆ ಇರುವಂಥ ಪರಿಸ್ಥಿತಿ. ಬೆಳಿಗ್ಗೆ 8ರಿಂದ ಒಂದು 10 ಗಂಟೆ ತನಕ, ಮಧ್ಯಾಹ್ನ 12ರಿಂದ 3 ಗಂಟೆ ತನಕ, ಸಾಯಂಕಾಲ 7ರಿಂದ 9 ಗಂಟೆ ತನಕ ಈ ಹಳೆ ಬಂದರ ಪ್ರದೇಶದ ಸಾರ್ವಜನಿಕರಿಗೆ ಒಂದು ಬಸ್ಸಿನಿಂದ ಆಗಲಿ ರಸ್ತೆಯ ವೆಹಿಕಲ್ನಿಂದ ಆಗಲಿ ಹೋಗುವಾಗ ಟ್ರಾಫಿಕ್ ಜಾಸ್ತಿ ಇರುವಂಥ ವ್ಯವಸ್ಥೆ, ಅದಕ್ಕೆ ಕೂಡ ಒಂದು ಸಾಗರ ಮಾಲೆಯಲ್ಲಿ ಒಂದು ವ್ಯವಸ್ಥೆಯಲ್ಲಿ ಒಂದು ತನ್ನವೇ ಒಂದು ಆಲೋಚನೆಯಲ್ಲಿ ಇವತ್ತು ಜಪ್ಪಿನ ಮೊಗರು ಉಳ್ಳಾಲ ಬ್ರಿಡ್ಜಿನಿಂದ ನೇರವಾಗಿ ಬೋಲಾರದಿಂದ ತಣ್ಣೀರ್ಬಾವಿಗೆ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಈ ವ್ಯವಸ್ಥೆಯನ್ನು ಕೂಡ ಮುಂದಿನ ದಿನದಲ್ಲಿ ಮಾಡಿ ನಮ್ಮ ಒಂದು ವಾರ್ಡಿಗೆ ಒಂದು ಮಾದರಿ ವಾರ್ಡನ್ನು ಮಾಡಿಕೊಡ್ತಾರೆ ಅಂತ ಹೇಳೋದ್ರೊಂದಿಗೆ ಬೋಟಿನವರ ಸಮಸ್ಯೆ ಇರ್ಬೋದು, ಇಲ್ಲಿ ಮಂಜು ಅಡಗನವರ ಸಮಸ್ಯೆ ಇರ್ಬೋದು, ಕಾರ್ಮಿಕರ ಸಮಸ್ಯೆ ಇರ್ಬೋದು, ಯಾವುದೇ ತಲೆವರ ಕಾರ್ಮಿಕರು ಯೂನಿಯನ್ ಯಾರ ಸಮಸ್ಯೆ ಇದ್ದರೂ ನಮ್ಮ ಗಮನಕ್ಕೆ ಬಂದು ನಮ್ಮ ಶಾಸಕರ ಇವರನ್ನು ಕರೆದುಕೊಂಡು ಹೋದರೆ ನಮಗೆ ಒಂದು ಹೆಮ್ಮೆ ಉಂಟು. ನೇರವಾಗಿ ಅವರು ಹೇಳ್ತಾರೆ, ನಿಕ್ಕುಲ್ನ ML ನಡೆ ಪೋಯಿನೇಗಿ ಪಾತೇರಿಯೇರಿ ಐಕೊಂದು ವ್ಯವಸ್ಥೆ ಮಲ್ತೇರಿ ಆ ಒಂದು ಸ್ಪಂದಿಸುವಂಥದ್ದು. ಮತ್ತೊಂದು ಇವರ ಬಗ್ಗೆ ಒಂದು ನಾವೊಂದು ಖುಷಿದೊಂದು ಮಾತು, ಒಂದು ಹೆಮ್ಮೆಯಿಂದ ಒಂದೊಂದು ಹೇಳ್ಬೋದು. ಇದಕ್ಕಿಂತ ಮೊದಲು ಯಾವ ಜನಪ್ರತಿನಿಧಿ ಆ ಥರ ಕಾರ್ಯ ನಾನು ನೋಡಲಿಲ್ಲ ನನ್ನ ಜೀವನದಲ್ಲಿ. ಆದರೆ ನಮ್ಮ ಶಾಸಕರು
ವಾರದ ಗುರುವಾರ ಮತ್ತು ಬುಧವಾರ 2 ದಿನ ಬಿಟ್ಟರೆ ಉಳಿದ ದಿನ ತನ್ನ ಕಚೇರಿಯಲ್ಲಿ ದಿನದ 4 ಗಂಟೆಯಿಂದ 7 ಗಂಟೆ ತನಕ ಸಾರ್ವಜನಿಕರಿಗೆ ತನ್ನ ಆಫೀಸನ್ನು ಓಪನ್ ಮಾಡಿ, ಅದು ಮನೆಯ ಸಮಸ್ಯೆಯಿಂದ ಹಿಡಿದು ಸಾರ್ವಜನಿಕ ರಸ್ತೆ ಸಮಸ್ಯೆ ಯಾವುದಾದ್ರೂ ಅವರ ವ್ಯವಸ್ಥೆ ಇಂಡಿವಿಜುವಲ್ ಹೋದರೂ ಸಹ ತನ್ನಿಂದ ಆಗುವ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಇಂಥೊಬ್ಬರು ಶಾಸಕರಿಗೆ ಕ್ಷೇತ್ರ ಬರಬೇಕು, ಮಂಗಳೂರು ನಗರ ಅಭಿವೃದ್ಧಿ ಆಗಬೇಕು. ಅದರೊಂದಿಗೆ ನಮ್ಮ ವಾರ್ಡಿಗೆ ಸಹ ಇಂಥವರ ಸಹಕಾರದಿಂದ ವಾರ್ಡ್ಗಳೊಂದು ಮಾದರಿ ವಾರ್ಡಾಗಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ನಾನು ನಿಮ್ಮ ಮುಖಾಂತರ ಅವರ ಮುಂದಿನ ದಿನ ರಾಜ್ಯಕ್ಕೆ ಭವಿಷ್ಯಕ್ಕೆ ಶುಭ ಹಾರೈಸುವುದರೊಂದಿಗೆ ನನ್ನ ವಾರ್ಡಿನ, ನನ್ನ ವೈಯಕ್ತಿನ, ನನ್ನ ಪಕ್ಷದ ಎಲ್ಲ ಕಾರ್ಯಕರ್ತರ ಪರವಾಗಿ, ಸಾರ್ವಜನಿಕ ಪರವಾಗಿ ಮುಂದಿನ ಭವಿಷ್ಯದ ಶಾಸಕರಾಗಿ ಬರಬೇಕು, ಮುಂದಿನ ಕರ್ನಾಟಕ ಸರ್ಕಾರದಲ್ಲಿ ಇವರೊಬ್ಬ ಉನ್ನತ ಮಂತ್ರಿಯಾಗಿ ಬರಬೇಕು ಎಂದು ಹಾರೈಸುವೊಂದಿಗೆ ಅವಕಾಶ ನನ್ನ ಮಾತನ್ನು ನಾನು ಹೇಳ್ತೇನೆ. ದಯಾನಂದ ಆರ್ ನಾಯಕ್, ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರು, ಬಂದರು ಮತ್ತು ಮೀನುಗಾರಿಕೆ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ JR ಲೋಬೋ ಸಾಹೇಬರ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವು ಕಾಮಗಾರಿಗಳು ಈಗಲೇ ನಾವು ಬಂದರು ಇಲಾಖೆಯ ಅಡಿಯಲ್ಲಿ ಕೈಗೊಂಡಿದ್ದು 16-17ನೇ ಸಾಲಿನಲ್ಲಿ ಸರಿಸುಮಾರು 3 ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದ್ದೀವಿ. ಅದು ಅಂದಾಜು ಮೊತ್ತ 2.5 ಕೋಟಿ ರೂಪಾಯಿ ಆಗುತ್ತೆ. ಅದರಲ್ಲಿ 1 ಕೋಟಿ ಡ್ರೆಜ್ಜಿಂಗು, ಆಮೇಲೆ ಅದರ್ ಮೇಂಟೆನೆನ್ಸು, ಸಿವಿಲ್ ವರ್ಕ್ಸು, ಗೇಟ್ಸು, ಈ ಎಲ್ಲ ಇಂಪ್ರೂವ್ಮೆಂಟ್ ಕಾಮಗಾರಿಗಳನ್ನು ಕೈಗೊಂಡಿದ್ದೀವಿ. ಹಾಗೆಯೇ ಈ ಸಾಲಿನಲ್ಲಿ 17-18ನೇ ಸಾಲಿನಲ್ಲಿ ಸರಿಸುಮಾರು 3.5 ಕೋಟಿ ರೂಪಾಯಿ ವರ್ಕ್ಗಳನ್ನು ಈಗಾಗಲೇ ಟೆಂಡರ್ ಆಗಿದೆ. ಇನ್ನು ಏಜೆನ್ಸಿ ಫಿಕ್ಸ್ ಆಗುವಷ್ಟೇ ಹಂತದಲ್ಲಿದೆ. ಅವುಗಳ ಕಾಮಗಾರಿ ಇನ್ನೊಂದು ತಿಂಗಳಲ್ಲಿ ಪ್ರಾರಂಭ ಆಗ್ತದೆ. ಅದರಲ್ಲೂ 1 ಕೋಟಿ ಹೊಸ ಡ್ರೆಜ್ಜಿಂಗು, ಶೌಚಾಲಯ ಅಭಿವೃದ್ಧಿ, ಜಟ್ಟಿಗಳ ನಿರ್ಮಾಣ, ಈ ಎಲ್ಲ ಕಾಮಗಾರಿಗಳನ್ನು ನಾವು ಕೈಗೊಳ್ತಾ ಇದ್ದೀವಿ. ಹಾಗೂ ಈ ವರ್ಷದ ಒಂದು ಸಂತೋಷ ಸುದ್ದಿ ಏನಂದರೆ, ನಮ್ಮದು ಸಾಗರಮಾಲಾ ಪ್ರಾಜೆಕ್ಟ್ ಅಡಿಯಲ್ಲಿ MLA ಸಾಹೇಬರ ಪ್ರಯತ್ನದಿಂದ ನಮಗೆ 100 ಕೋಟಿ ರೂಪಾಯಿ, 65 ಕೋಟಿ ರೂಪಾಯಿದು ಒಂದು ವರ್ಕು, ಕನ್ಸ್ಟ್ರಕ್ಷನ್ ಆಫ್ ಕೋಸ್ಟಲ್ ಬರ್ತ್ ಓಲ್ಡ್ ಪೋರ್ಟ್, ಅದು ಬೇಂಗ್ರೆ ಸೈಡಲ್ಲಿ ಹೊಸ ವಾರ್ಪನ್ನು ನಿರ್ಮಾಣ ಸಾಗರಮಾಲಾ ಸ್ಕೀಮಲ್ಲಿ. ಸೆಂಟ್ರಲ್ ಗೌರ್ಮೆಂಟದ್ದು 25 ಕ್ರೋರ್ಸ್ ಬರುತ್ತೆ. ಬ್ಯಾಲೆನ್ಸ್ 65 ಕೋಟಿಯಲ್ಲಿ ಸ್ಟೇಟ್ ಗೌರ್ಮೆಂಟ್ ಮ್ಯಾಚಿಂಗ್ ಗ್ರ್ಯಾಂಟ್ ಮಾಡಿ ಕೈಗೊಳ್ಳುವಂಥದ್ದು. ಈಗಾಗಲೇ ಅದು ಸರ್ಕಾರದ ಅನುಮೋದನೆ ಹಂತದಲ್ಲಿದೆ. ಸಾಹೇಬರು ಅದಕ್ಕೆ ತುಂಬ ಸಹಕಾರ ಕೊಟ್ಟು ಈಗಾಗಲೇ ಅದಕ್ಕೆ ಅನುದಾನ ಒದಗಿಸಲು ಪ್ರಯತ್ನ ಮಾಡ್ತಾಯಿದ್ದಾರೆ. ಸಾಗರಮಾಲಾ ಇದರಲ್ಲಿ ಇನ್ನೊಂದು 29 ಕೋಟಿ ವರ್ಕ್ ಅಪ್ರೂವಲ್ ಆಗಿದೆ. ಅದು ಡ್ರೆಜ್ಜಿಂಗ್ ಮಾಡುವಂಥದ್ದು. ಇದರಲ್ಲಿ 7 ಮೀಟರ್ ಡೆಪ್ತ್ ಮಾಡ್ತೀವಿ. ಮೇಜರ್ ಕಮರ್ಷಿಯಲ್ ಬೋಟ್ಗಳು ನಮ್ಮ ಈ ಸ್ಟ್ರೀಮ್ಗೆ ಕಮರ್ಷಿಯಲ್ ಬೋಟ್ ಬಂದು ಲಕ್ಷದ್ವೀಪಕ್ಕೆ ಹೋಗುವಂಥ ಮಟೀರಿಯಲ್ಗಳನ್ನು ಸಾಗಾಟ ಮಾಡಲಿಕ್ಕೆಲ್ಲ ತುಂಬ ಅನುಕೂಲ ಆಗ್ಬೋದು. ಆ ಒಂದು ದೃಷ್ಟಿಯಿಂದ ಇದನ್ನು ಕೈಗೊಂಡಿದ್ದೀವಿ. 65 ಕೋಟಿ ರೂಪಾಯಿ ವರ್ಕ್ನಲ್ಲಿ ಕನ್ಸ್ಟ್ರಕ್ಷನ್ ಆಫ್ ಕೋಸ್ಟಲ್ ಬರ್ತ್ 350 ಮೀಟರ್ದು ಬೇಂಗ್ರೆ ಸೈಡಲ್ಲಿ ಲೆಂತ್ಗೆ ಮಾಡ್ತೀವಿ. ಅಪ್ರೋಚ್ ರೋಡು, ಪ್ಯಾಸೆಂಜರ್ ಕ್ರೂಸ್ ಲಾಂಚ್, ಅಂದರೆ ಪ್ಯಾಸೆಂಜರ್ ಬೋಟ್ ಬಂದರೆ ಅವರಿಗೆ ಇಳ್ಕೊಳ್ಳಿಕ್ಕೆ ಇದಕ್ಕೆ ಒಂದು ಕ್ರೂಸ್ ಲಾಂಚ್ ಮಾಡ್ತಾಯಿದ್ದೀವಿ. ವೇರ್ ಹೌಸ್, 2 ಗೋಡೌನು, ಡ್ರೆಜ್ಜಿಂಗ್, ಆ ಅಪ್ರೋಚಲ್ಲಿ ಡ್ರೆಜ್ಜಿಂಗ್ ಇದೆ. ಆಮೇಲೆ ಕಂಪೌಂಡ್ ವಾಲು, ಅದರ್ ಸೆಕ್ಯೂರಿಟಿ ವರ್ಕ್ಸನ್ನು ಅಲ್ಲಿ ಕೈಗೊಳ್ತಾ ಇದ್ದೀವಿ. ಡ್ರೆಜ್ಜಿಂಗ್ನಲ್ಲಿ ಪೂರ್ತಿ ಈಗ ನಮ್ಮದು ಓಲ್ಡು ಹಳೆ ಪೋರ್ಟ್ ಪೂರ್ತಿ ಚಾನಲನ್ನು 7 ಮೀಟರ್ ಡೆಪ್ತಿಗೆ ಡ್ರೆಜ್ಜಿಂಗ್ ಮಾಡುವಂಥದ್ದು ಕಾಮಗಾರಿ ಅದರಲ್ಲಿ ಅಳವಡಿಸಲಾಗಿದೆ. ಈಗ -4 ಇದೆ, 3.5 to 4, ಅದನ್ನು 7 ಮೀಟರ್ ಡೀಪಿಗೆ ಅದನ್ನು ಡ್ರೆಜ್ಜಿಂಗ್ ಮಾಡುವಂಥದ್ದು. ಯಾಕಂದರೆ ಕಮರ್ಷಿಯಲ್ ಬೋಟು ಡೆಪ್ತ್ ಜಾಸ್ತಿ ಬೇಕಾಗುತ್ತೆ, ಅದನ್ನು ಕೈಗೊಳ್ತಾ ಇದ್ದೀವಿ. ಸಾಹೇಬರ ಅಧಿಕಾರ ಅವಧಿಯಲ್ಲಿ ಮೀನುಗಾರಿಕೆ ಇಲಾಖೆಯಲ್ಲಿ ಸುಲ್ತಾನ್ ಬತ್ತೇರಿಯಲ್ಲಿ ಜಟ್ಟಿ ಒಂದು ನಿರ್ಮಾಣವಾಗಿದೆ. ನಬಾರ್ಡ್ ಸಹಯೋಗದೊಂದಿಗೆ 5 ಕೋಟಿ ರೂಪಾಯಿಂದ ಈಗಾಗಲೇ ಕಾಮಗಾರಿ ಮುಗಿದಿದೆ ಇದು. ಆಮೇಲೆ ಪ್ಯಾಸೆಂಜರ್ ಜಟ್ಟಿ ಈ ಭಾಗದಲ್ಲಿ ನಮ್ಮ ಮಂಗಳೂರು ಟೌನಿಂದ ಆ ಕಡೆ ಬೇಂಗ್ರೆ ಸೈಡ್ ಹೋಗಲಿಕ್ಕೆ 4 ಜಟ್ಟಿಗಳನ್ನು ನಿರ್ಮಾಣ ಮಾಡಿಸಿದ್ದಾರೆ. ಅದಕ್ಕೆಲ್ಲ ಕಾಮಗಾರಿಗಳು ಮುಗಿದಿದ್ದಾವೆ. ಒಂದು 500 ಮೀಟ್ರ್ವರೆಗಿನ CC ರೋಡ್ ಪೋರ್ಟ್ ಮತ್ತು ಫಿಶೀಸ್ ಅಡಿಯಲ್ಲಿ ನಿರ್ಮಾಣ ಆಗಿದೆ. ಮತ್ತು ಈ ನಮ್ಮ ಪೋರ್ಟಿಗೆ ಸೆಕ್ಯೂರಿಟಿ ಪರ್ಪಸ್ಸಿಗಾಗಿ ಹಲವು ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದ್ದೀವಿ. ಟವರ್ಸು, ಗೇಟ್ಸು, ಮತ್ತು ಈ ಡ್ರೈನೇಜ್ ಔಟ್ಲೆಟ್ ವಾಟರನ್ನು ಇದು ಮಾಡಲಿಕ್ಕೆ ಡ್ರೈನೇಜು, ಹಿಂದೆ ಅವೆಲ್ಲ ಬ್ಲಾಕ್ ಆಗಿ ಎಲ್ಲ ಫ್ಲಡ್ಡಿಂಗ್ ಆಗ್ತಿತ್ತು, ಅದನ್ನೆಲ್ಲ ಸ್ಟಾಪ್ ಮಾಡಲಿಕ್ಕೆ ಅವೆಲ್ಲ ಕಾಮಗಾರಿಗಳನ್ನು ಈಗಾಗಲೇ ಮುಗಿದಿದೆ. ಇಷ್ಟು ಕಾಮಗಾರಿಗಳನ್ನು ನಾವೀಗ ಪೋರ್ಟ್ ಏರಿಯಾದಲ್ಲಿ ಕೈಗೊಂಡಿದ್ದೀವಿ. ಮಾನ್ಯ MLA ಸಾಹೇಬರ ಮುತುವರ್ಜಿಯಿಂದ ಈ ಕೆಳಗಿನ ಕಾಮಗಾರಿಗಳ ಪ್ರಪೋಸಲನ್ನು ನಾವು ಇವಾಗಲೇ ಸರ್ಕಾರಕ್ಕೆ ಸಲ್ಲಿಸಿದ್ದೀವಿ. ಈ ಕುರಿತು ಸಾಹೇಬರು ತುಂಬ ಪ್ರಯತ್ನ ಮಾಡ್ತಾಯಿದ್ದಾರೆ. ಇದರಲ್ಲಿ ಮಂಗಳೂರು ತೋಟ ಬೇಂಗ್ರೆ ಪ್ರದೇಶದಲ್ಲಿ ನಾಡದೋಣಿ ತಂಗುದಾಣ ನಿರ್ಮಾಣ 3 ಕೋಟಿ ರೂಪಾಯಿಯಿಂದ ಅಂದಾಜು ಪಟ್ಟಿ ನಾವು ಇವಾಗಲೇ ಸಲ್ಲಿಸಿ ಸರ್ಕಾರ ಹಂತದಲ್ಲಿ ಮಂಜೂರಾತಿ ಹಂತದಲ್ಲಿದೆ. ಹಾಗೂ ಮೀನುಗಾರಿಕೆ ಬೇಂಗ್ರೆ ಸದಿಯ ಮೀನು ಜಟ್ಟಿ ವಿಸ್ತರಣೆ ಅದು 2.5 ಕೋಟಿ ರೂಪಾಯಿಯಿಂದ ಅದನ್ನು ಈಗ ನಾವು ಗೌರ್ಮೆಂಟ್ಗೆ ಸರ್ಕಾರಕ್ಕೆ ಈಗಾಗಲೇ ಸಲ್ಲಿಸಿದ್ದಾರೆ.
ನಮ್ಮ MLA ಸಾಹೇಬರು ಇದರ ಹಿಂದೆನೇ ಇದ್ದಾರೆ. ಇವೆಲ್ಲ ಕಾಮಗಾರಿಗಳನ್ನು ಅವರು ಇನ್ನೊಂದು ಸ್ವಲ್ಪ ದಿವಸ ಅದನ್ನು ಅಪ್ರೂವಲ್ ಸ್ಟೇಜಿಗೆ ತರುವಂಥ ಒಂದು ಪ್ರಯತ್ನಗಳಿದ್ದಾವೆ. ನಾವು ಅವರಿಗೆ ಫೀಡ್ಬ್ಯಾಕ್ ಕೊಡ್ತಾ ಇದ್ದೀವಿ. ಆಮೇಲೆ ಬೇಂಗ್ರೆ ಒಣ ಪ್ರದೇಶದಲ್ಲಿ ಮಹಿಳಾ ಮೀನುಗಾರರಿಗೆ ಒಣ ಶೆಡ್ ನಿರ್ಮಾಣಕ್ಕೆ ಈಗಾಗಲೇ 47 ಲಕ್ಷದ್ದು ಮಂಜೂರಾತಿಯಾಗಿ ಟೆಂಡರ್ ಆಗಿದೆ. ಕಾಮಗಾರಿ ಈಗಾಗಲೇ ಇನ್ನೊಂದು 10 ಡೇಸಲ್ಲಿ ಕಾಮಗಾರಿಯನ್ನು ಪ್ರಾರಂಭಿಸ್ತೀವಿ. ಹಾಗೂ ಇಲ್ಲಿ ಮಂಗಳೂರು ಉತ್ತರ ಧಕ್ಕೆಯಲ್ಲಿ ಒಂದು ಚೈನೇಜ್ ಕಿಲೋಮೀಟರ್ 0.2 ಇಂದ 0.1ವರೆಗೆ ಕುಸಿದ ಭಾಗಕ್ಕೆ RCC ರಕ್ಷಣಾ ಗೋಡೆ ನಿರ್ಮಾಣ, ಅಂದರೆ ಹಳೆ ಫಿಶ್ ಪೋರ್ಟಲ್ಲಿ ಸ್ವಲ್ಪ ಧಕ್ಕೆಯಲ್ಲಿ ಕುಸಿತಿತ್ತು, ಅದಕ್ಕೊಂದು 5 ಲಕ್ಷದನ್ನು ಈಗಾಗಲೇ ಸಾಹೇಬರು ಲೆಟರ್ ಕೊಟ್ಟು ಮಂಜೂರಾತಿ ಕೊಡಿಸಿದ್ದಾರೆ. ನಮ್ಮ ಎಲ್ಲ ಕಾಮಗಾರಿಗಳಿಗೆ ಅವರು ಭಾಳ ಮುತುವರ್ಜಿ ತೊಗೊಂಡು ಅದನ್ನು ನಮಗೆ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಎಲ್ಲ ಕಾಮಗಾರಿಗಳನ್ನು ಈಗಾಗಲೇ ಕೈಗೊಳ್ಳಲಿಕ್ಕೆ ನಾವು ಕ್ರಮ ಕೈಗೊಂಡಿದ್ದೀವಿ. ನಾನು DM ಅಸ್ಲಾಂ ಅಂತ, ಇಲ್ಲಿ ಮಂಗಳೂರು ಬಂದರ್ 44ನೇ ವಾರ್ಡ್ನ ಒಬ್ಬ ಸದಸ್ಯನಾಗಿ, ಒಬ್ಬ ಸಮಾಜ ಸೇವಕನಾಗಿ, ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದೇನೆ ನನ್ನನ್ನು ನಾನು ಕಾಂಗ್ರೆಸ್. ಆದರೆ ಸಹ ನಾನು ಅದಕ್ಕಿಂತ ಹೆಚ್ಚಾಗಿ ನಾನೊಬ್ಬ ಸಮಾಜ ಸೇವಕನಾಗಿ ಗುರುತಿಸಲು ಇಚ್ಛಿಸುತ್ತೇನೆ. ನಾವು ಕಳೆದ 20 ವರ್ಷದಿಂದ ಇಲ್ಲಿ ಮಂಗಳೂರಲ್ಲಿ ಒಂದು ಶಾಸಕರು ಇದ್ದೇ ಅಂತ ನಮಗೆ ಗೊತ್ತಿರಲಿಲ್ಲ. ಯಾಕೆಂದರೆ ನಮ್ಮ ಈ ಪೋರ್ಟಲ್ಲಿ ಬಂದರನ್ನು ಯಾವಾಗಲೂ ಶಾಸಕರು ಇಲ್ಲಿ ಬಂದಿದ್ದಾರಂತೆ ಇಲ್ಲಿಯ ಸ್ಥಳೀಯರಿಗೆ ಇಷ್ಟರ ತನಕ ಗೊತ್ತಿಲ್ಲ. ಸುಮಾರು 50-60 ನಮ್ಮ ಹಿರಿಯರು ಹೇಳ್ತಾಯಿದ್ರು, ಮುಂಚೆ ಈ ಬಂದರಲ್ಲಿ ಮುಂಚೆ ಈ ದೀವಿಂದ ಲಕ್ಷದ್ವೀಪದಿಂದ ಇಲ್ಲಿಗೆ ತುಂಬ ಮಂಜಿಗಳು ಬರ್ತಾಯಿತ್ತು. ಇಲ್ಲಿಯ ಹೆಚ್ಚಿನವರ ಅಲ್ಪಸಂಖ್ಯಾತರ ವರ್ಗದವರದ ಸುಮಾರು ಹೇಳಬೇಕಾದರೆ ನಮ್ಮ ಮುಸ್ಲಿಂ ಸಮುದಾಯದ ಸುಮಾರು 80ಕ್ಕೂ ಹೆಚ್ಚಿನ ಜನರು ಇಲ್ಲಿ ಇದಕ್ಕೇ ಈ ವ್ಯಾಪಾರವನ್ನು ಹೊಂದಿಕೊಂಡಿದ್ದರು. ಅವರ ಜೀವನೋಪಾಯವಾಗಿ ಕಾರ್ಮಿಕರಾಗಿ ಮಂಜಿಗಳಿತ್ತು, ಬೇಕಾದಷ್ಟು ಮಂಜಿಗಳಿತ್ತು, ಸುಮಾರು 100 ಮಂಜಿಗಳು ಇಲ್ಲಿಯೇ. ಯಾಕೆಂದರೆ ಇಲ್ಲಿಯೇ ಮೈನ್ ಯುದ್ಧದ ಕೇಂದ್ರವಾಗಿತ್ತು ಈ ಬಂದರ್ ಪೋರ್ಟ್. ಈಗ ಇಲ್ಲಿ ಏನಾಗಿದೆ ಅಂದರೆ ಸದ್ಯ ಒಂದು 6-10 ವರ್ಷದ ಈಚೆಗೆ ಇಲ್ಲಿಯ ವ್ಯಾಪಾರ ಎಲ್ಲ ಕುಗಿತಾ ಬಂತು. ಆಮೇಲೆ ಇಲ್ಲಿಯ ಅದಕ್ಕೆ ಕಾರಣ ಎಂದರೆ ಇಲ್ಲಿಯ ಪೋರ್ಟ್ ಅಧಿಕಾರಿಗಳ ಸಹ ಇವರ ಜವಾಬ್ದಾರಿ ಕೊರತೆ ಇತ್ತು. ಇಲ್ಲಿ ಈ ಪೋರ್ಟನ್ನು ಇಂಪ್ರೂವ್ ಮಾಡಬೇಕಂತ ಇವರಿಗೆ ಇವರ ಹತ್ರ ಅಂತ ಒಂದು ಅಭ್ಯರ್ಥಿ ಇರಲಿಲ್ಲ, ಅಂತ ಆಲೋಚನೆ ಇವರ ಹತ್ರ ಇರಲಿಲ್ಲ. ಇತ್ತೀಚೆಗೆ ನಮ್ಮ ಶಾಸಕರು ನಾನು ಅವರನ್ನು ನಮಗೊಂದು ಭಾಗ್ಯ ಅಂತ ಹೇಳಬೇಕು. ನಮ್ಮ ಈ ಮಂಗಳೂರು ಕ್ಷೇತ್ರಕ್ಕೆ ದಕ್ಷಿಣ ಕ್ಷೇತ್ರ ನಮ್ಮ ಒಂದು ಶಾಸಕರಾಗಿ JR ಲೋ ಬಂದೆ ಅಂದರೆ, ಯಾಕೆಂದರೆ ಅವರೊಬ್ಬ ರಾಜಕೀಯಕ್ಕೆ ಬರುವ ಮುಂಚೆ ಒಬ್ಬ ದಕ್ಷ ಅಧಿಕಾರಿಯಾಗಿದ್ದರು. ಅವರಿಗೆ ಈ ಅಭ್ಯರ್ಥಿ ಬಗ್ಗೆ ಎಲ್ಲ ಅವರಿಗೆ ಅದರ ಬಗ್ಗೆ ಒಂದು ಒಳ್ಳೆಯ ಆಲೋಚನೆ ಇದೆ. ಯಾವ ಥರ ಒಂದು ಕಾರ್ಯಕ್ರಮ ಮಾಡಬೇಕು, ಯಾವ ಥರ ಹೋಗಬೇಕು, ಒಂದು ಮಾದರಿಯಾಗಿ. ಇನ್ನಿತರ ಶಾಸಕರಾಗಿ ತರಲ್ಲ, ಅವರೊಂದು ಅದು ಅಧಿಕಾರಿಯಾಗಿದ್ದರಿಂದ ಅವರಿಗೆ ಇದು ರಾಜಕೀಯದಲ್ಲಿ ಹೇಗೆ ಬೆಳೀಬೇಕು, ಯಾವ ಥರ ಜನರಿಂದ ಸ್ಪಂದನೆ ಮಾಡಬೇಕು, ಯಾವುದೊಂದು ಕೆಲಸಕ್ಕೆ ಹೋದರೆ ಆಮೇಲೆ ಇವರು ನಮ್ಮ ಇಲ್ಲಿಯ ಪೋರ್ಟ್ ಅಸೋಸಿಯೇಷನ್ ಇವರ ಅಲ್ಲಿ ಅಧ್ಯಕ್ಷರೆಲ್ಲ ಹೋಗಿ ಅವರ ಹತ್ರ ಒಂದು ಸರಿ ಮನವಿ ಮಾಡಿದಾಗ ಅದೇ ಸಮಯದಲ್ಲಿ ಇಲ್ಲಿ ಬಂದು ಇಲ್ಲಿಯರನ್ನು ಎಲ್ಲ ಸೇರಿಸಿ ಇಲ್ಲಿ ಏನೆಲ್ಲ ಬೇಕು, ಏನು ಕೊರತೆ ಉಂಟು ಅದನ್ನೆಲ್ಲ ಅವರು ಬೇಕಾದ ಥರ ಮಾಡಿಕೊಟ್ಟಿದ್ದಾರೆ. ನಾನು ಹೆಚ್ಚಿಗೆ ಏನು ಹೇಳುವುದಿಲ್ಲ. ಇತ್ತೀಚೆಗೆ ಅವರು ಲಕ್ಷದ್ವೀಪಿಗೆ ಹೋಗಿದ್ದರು. ಅಲ್ಲಿ ಒಂದು ದೊಡ್ಡ ಒಂದು ಒಪ್ಪಂದ ಮಾಡಿ ಬಂದಿದ್ದಾರೆ. ಸುಮಾರು 55 ಕೋಟಿ ರೂಪಾಯಿದು ಏನೋ ಒಂದು, ಈಗ 65 ಕೋಟಿ ರೂಪಾಯಿದು ಅದು ಕಾಮಗಾರಿಗೆ ಇನ್ನು ಬೇಗ ಶುರುವಾಗಲಿಕ್ಕೆ ಇದೆ. ಅವರ ಏನು ಉದ್ದೇಶ ಅಂದರೆ ಈ ಬಂದರ್ ಪೋರ್ಟನ್ನು ಇದನ್ನು ಅಭಿವೃದ್ಧಿಪಡಿಸಬೇಕು. ಇದನ್ನು ಒಳ್ಳೆಯ ಒಂದು ಇಲ್ಲಿಯ ಮುಂಚೆ ಹೇಗಿತ್ತು ಅದೇ ಥರ ಇಲ್ಲಿಯ ವ್ಯಾಪಾರವನ್ನು ಇಲ್ಲಿ ಕೇರಳಕ್ಕೆ ಇನ್ನು ಏನಾಗಿದೆ ಅಂದರೆ ಇತ್ತೀಚೆಗೆ ಇಲ್ಲಿದು ಎಲ್ಲ ನಮ್ಮ ಕೇರಳಕ್ಕೆ ಶಿಫ್ಟ್ ಆಗಿದೆ. ಇಲ್ಲಿದ್ದು ಎಲ್ಲ ಸುಮಾರು ಇಲ್ಲಿರುವಂಥ ಸಾಧಾರಣ ಒಂದು ವ್ಯವಹಾರ ಎಲ್ಲ 60% ಅಲ್ಲಿಗೆ ಶಿಫ್ಟ್ ಆಗಿದೆ. ಆದ್ದರಿಂದ ಶಾಸಕರದ್ದು ಒಂದೇ ಉದ್ದೇಶ ಏನಂದರೆ ಅದು ಎಲ್ಲ ಇಲ್ಲಿ ಹಿಂದಿರುಗಿ ಬರಬೇಕು, ಇಲ್ಲಿಂದಲೇ ಕಾರ್ಯಕ್ರಮ ಆಗಿ ಈ ಬಂದರ್ ಪೋರ್ಟನ್ನು ಅಭಿವೃದ್ಧಿಪಡಿಸಬೇಕೆಂದು ಅವರದ್ದು ದೊಡ್ಡ ಆಸೆ ಇದೆ. ಅವರು ಅದಕ್ಕೆ ಬೇಕಾದಂತೆಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ. ನಾನು ನಾನು ಏನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಅಂದರೆ ಇಲ್ಲಿಯ ನಮ್ಮ ಎಲ್ಲ ಬಂದರ್ ವಾರ್ಡ್ನ 44ನೇ ವಾರ್ಡ್ ಈ ಪೋರ್ಟ್ನ ಎಲ್ಲ ವ್ಯಾಪಾರಸ್ಥರು ಅವರಿಗೆ ಚಿರುನಿರಿಯಾಗಿದ್ದಾರೆ. ಮುಂದಕ್ಕೆ ಅವರಿಗೆ ನಾವು ಇಷ್ಟೇ ಹೇಳ್ತೇವೆ, ಅಭಿವೃದ್ಧಿಪಡಿಸಲಿಕ್ಕೆ ಅವರ ರಾಜ್ಯಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ನನ್ನ ಗೌಸಲಿ ಬಂದರು ಸಂರಕ್ಷಣಾಧಿಕಾರಿ ಪ್ರಭಾರ ಬಂದರು ಕಚೇರಿ ಮಂಗಳೂರು. ನಾವು 2015ಕ್ಕೆ ಇಲ್ಲಿ ಬಂದಿರೋದು ನಾವು ಪೋರ್ಟಿಗೆ. ಬಂದ ನಂತರ ಸುಮಾರು ನಮ್ಮ ಶಾಸಕರು ಪ್ರತಿ 3 ತಿಂಗಳಕ್ಕೆ ಒಂದು ಸತಿ
ಸಭೆ ಕರೀತಾ ಇದ್ದಾರೆ. ಕರೆದು ಬಂದರು ಬಳಕೆದಾರರು ಈ ಬಂದರಿಗೆ ಸಂಬಂಧಪಟ್ಟಂಗೆ ಕುಂದುಕೊರತೆಗಳನ್ನು ಕೇಳೋದಕ್ಕೆ ಹೇಳಿದ ಮೇಲೆ ನಮಗೆಲ್ಲ ಕಾಲಕ್ಕೆ ಮಾರ್ಗದರ್ಶನ ನೀಡಿ ಇಲ್ಲಿ ಏನು ಆಗಬೇಕು ಆಗದೇ ಇರಬೇಕು ಬಂದರ ಕಡೆಯಿಂದ ಅಭಿವೃದ್ಧಿ ಕೆಲಸಗಳು ಎಲ್ಲ ಮಾಡಿದ್ದಾರೆ. ಕಳೆದ ವರ್ಷ ಡ್ರೆಜ್ಜಿಂಗ್ 1 ಕೋಟಿ ರೂಪಾಯಿದಲ್ಲಿ ಕೇವಲ 3 ದಿವಸದಲ್ಲಿ ಅದನ್ನು ಅನುಮತಿ ದೊರಕಿಸಿ ಸರ್ಕಾರದಿಂದ ಮತ್ತು ಅದನ್ನು ಟೆಂಡರ್ ಎಲ್ಲ ಮಾಡಿ ಈ ವರ್ಷ ಅಂತೂ ಅವರು ನಮ್ಮ ಹಲವಾರುಗಳು ಕೆಲಸಗಳಿದ್ದು, ಅಂದರೆ ನಮ್ಮ ಮುಖ್ಯ ದ್ವಾರದ ಕೆಲಸ ಇರ್ಬೋದು, ಮತ್ತು ನಮ್ಮ ಉತ್ತರ ಧಕ್ಕೆಯಲ್ಲಿ ಇದು ಸಾರ್ವಜನಿಕರಿಗೆ ಶೌಚಾಲಯ ಮತ್ತು ಜಟ್ಟಿ ಸಮಸ್ಯೆ ಎಲ್ಲ ಇತ್ತು, ಅದು ಕೂಡ ಮಾಡಿ ಅಂತಂದರೆ ಅದು ಕೆಲಸನೇ ಎಲ್ಲ ನಮ್ಮ ಇಂಜಿನಿಯರಿಂಗ್ ವಿಭಾಗದ ವತಿಯಿಂದ ಕೆಲಸ ಎಲ್ಲ ನಿರ್ವಹಿಸಿಕೊಟ್ಟಿದ್ದಾರೆ. ಅದೆಲ್ಲ ಮತ್ತು ಸಾರ್ವಜನಿಕ ಬಳಕೆ ಕೊಟ್ಟಿದ್ವಿ. ಮತ್ತು ಕಳೆದ ವರ್ಷ ನಮ್ಮ ಈ ಡ್ರೆಜ್ಜಿಂಗಿಂದ ಸುಮಾರು 3 ಕೋಟಿ 51 ಲಕ್ಷ ರೂಪಾಯಿ ಅಂತ ಅನುದಾನ ಇದಾಗಿದೆ, ಏನು ರೆವಿನ್ಯೂ ಬಂದಿದೆ. ಮತ್ತು ಈಗೇನಾಗಿದೆ, ಈಗ ನಮ್ಮ ಹೊಸ ಪ್ರಪೋಸಲ್ ಇರೋದು ಲಕ್ಷದೀಪ್ ಡೆಡಿಕೇಟೆಡ್ ಜಟ್ಟಿ ಬಗ್ಗೆ. ಅದು ನಮ್ಮ ಶಾಸಕರು ನಮ್ಮ ಇಲಾಖಾ ಅಧಿಕಾರಿಗಳ ಜೊತೆಗೆ ಕಳೆದ ನವಂಬರ್ 30ಕ್ಕೆ ಲಕ್ಷದೀಪಕ್ಕೆ ಒಂದು ನಿಯೋಗ ಹೋಗಿ ಇಲ್ಲಿ 60 ಕೋಟಿಯಲ್ಲಿ ಒಂದು MOU ಸೈನ್ ಆಗಿದೆ, ಸರ್ಕಾರದ ಒಡಂಬಡಿಕೆ ಆಗಿದೆ ಸರ್ಕಾರದ ವತಿಯಿಂದ. ಅದು ನಮ್ಮ ಹಿರಿಯ ಅಧಿಕಾರಿಗಳು, ನಮ್ಮ ನಿರ್ದೇಶಕರು ಮತ್ತು ಇಂಜಿನಿಯರ್ಗಳಿಗೊಟ್ಟು ಹೋಗಿ ಅದ್ರ ಬಗ್ಗೆ ಅದು ಶೀಘ್ರ ಮಾಡಬೇಕಂತೇಳಿ ಅವರು ಇದು ಮಾಡಿದ್ದಾರೆ. ಅದು ಇದೆ ಅಂತೇಳಿ ಅದು ಹೆಚ್ಚಿನ ಮಾಹಿತಿ ನಮ್ಮ ನಿರ್ದೇಶನದಲ್ಲಿ ಸಿಗ್ತದೆ. ಒಂದು ಎರಡನೇದು, ಈ ಹಳೆ ಬಂದರಿಗೆ ಸಂಬಂಧಪಟ್ಟಂಗೆ ಎಲ್ಲ ಕಾಮಗಾರಿಗಳು ಏನೆಲ್ಲ ಇದ್ದು ಕೋರಿಕೆ, ಬಂದರು ಬಳಕೆದಾರರ ಕೋರಿಕೆ ಏನೆಲ್ಲ ಇತ್ತು ಅದೆಲ್ಲ ಆಡಳಿತಾತ್ಮಕ ಮಂಜೂರಾತಿ ನಮ್ಮ ನಿರ್ದೇಶನಾಲಯದಿಂದ ದೊರಕಿದೆ. ಅದ್ರ ಬಗ್ಗೆ ಅವರು ಶಾಸಕರು ಅದೆಲ್ಲ ಫಾಲೋಅಪ್ ಮಾಡಿದ್ದಾರೆ ಮತ್ತು ನಮ್ಮ ನಿರ್ದೇಶಕರು ಅದಕ್ಕೆ ಇದು ಕೊಟ್ಟಿದ್ದಾರೆ. ಈಗೇನು ಟೆಂಡರ್ ತಮಗೆ ಗೊತ್ತಿರುವಂಗೆ ಅದು ಇದೆ. ಮೀನ್ ವೈಲ್ ಈಗೆಲ್ಲ ಇದೆ. ಮುಂದೆ ಈಗ ನಮ್ಮದೊಂದು ಸಾಗರ ಮಾಲದ ಯಾವುದೋ ಬರ್ತಾ ಇದೆ, ಅಲ್ಲಿ ನಮ್ಮ ಇಂಜಿನಿಯರಿಂಗ್ ವಿಭಾಗದಲ್ಲಿ ಹೇಳಿದಂಗೆ ಅಲ್ಲಿ ಕೇಳಿದರೆ ಅದೊಂದು ಅಭಿವೃದ್ಧಿ ಆದರೆ ಮುಂಬರುವ ದಿನಗಳಲ್ಲಿ ಬಂದರಿಗೆ ಒಳ್ಳೆಯದಿದೆ. ಈಗ ಯಾಕಂದರೆ ಸ್ಮಾರ್ಟ್ ಸಿಟಿಯಲ್ಲಿ ಬಂದರನ್ನು ಅಭಿವೃದ್ಧಿಪಡಿಸಬೇಕು ಅಂತೇಳಿ ನಾವು ಸ್ಮಾರ್ಟ್ ಸಿಟಿ ಮೀಟಿಂಗ್ ಹೋದಾಗ ಪದೇ ಒತ್ತಿ ಹೇಳಿ ಇದನ್ನು ಕೂಡಲೇ ಅನುಷ್ಠಾನಗೊಳಿಸಿ ಕೂಡಲೇ ಮಾಡಿ ನಮ್ಮ ಅಧಿಕಾರಿಗಳಿಗಂದರೆ ಅವರು ಕೆಲಸದ ಬಗ್ಗೆ ಎಲ್ಲ ಆಗಾಗ ಪ್ರತಿ ಸಲ ಮತ್ತೆ 15 ದಿನಕ್ಕೆ ಏನಾಯ್ತಪ್ಪ, ಏನು ಮಾಡ್ತಾಯಿದ್ದೀರಿ, ಏನಾಯ್ತು, ನಮಗಾಗಲಿ ನಮ್ಮ ಅಧಿಕಾರಿಗೆ ನಮ್ಮ ಸೀನಿಯರ್ಗಳಿಗೆ ತಿಳಿಸ್ತಾ ಇರ್ತಾರೆ. ನಮಗೇನಾದರೂ ಮಾರ್ಗದರ್ಶನ ಬೇಕಾದರೆ ನಾವು ಅವ್ರಿಗೆ ಹತ್ರ ಇದು ಮಾಡ್ತೀವಿ. ಆದರೆ ಓವರಾಲ್ ಆಗಿ ಹೇಳೋದಾದರೆ ಇದು ಯಾವುದೇ ರೀತಿಯ ಈಗೆಲ್ಲ ಎಲ್ಲ ಕಾಮಗಾರಿಗಳು ಮಂಜೂರಾತಿ ದೊರೆತಿದೆ. ಜಸ್ಟ್ ಈಗ ಅನುಷ್ಠಾನ ಆಗುವುದೊಂದು ಬಾಕಿ ಇದೆ. ಅನುಷ್ಠಾನ ಆಗ್ತಾ ಇದೆ, ಅಂದರೆ ಟೆಂಡರ್ ಎಲ್ಲ ಇದಾಗಿದೆ. ಮತ್ತು ಈಗ ನೋಡಿ ಸರ್, ಈಗ 3.5 ಕೋಟಿ ರೂಪಾಯಿ ನಮ್ಮದು ಈ ಸತಿ ನಾವು 4 ಕೋಟಿಯಿಂದ 5 ಕೋಟಿಗೆ ನಮಗೆ ಟಾರ್ಗೆಟ್ ಕೊಟ್ಟಿದ್ದಾರೆ. ಅದನ್ನು ಅಚೀವ್ ಮಾಡಬೇಕಂತ ಇದಾಗಿ ಈಗ ಸೈಕ್ಲೋನ್ ಎಲ್ಲ ಆಗಿದೆ. ಸೈಕ್ಲೋನ್ ಸಮಯದಲ್ಲೂ ತುಂಬ ನಮಗೆ ರಾತ್ರಿ ಎಲ್ಲ ಫೋನ್ ಮಾಡಿ ಬೋಟ್ಗಳಿಗೆ ಕೂಡಲೇ ಪ್ರಯಾರಿಟಿಯಲ್ಲಿ ಅವ್ರಿಗೆ ವ್ಯವಸ್ಥೆ ಮಾಡಿ, ಜನರಿಗೆ ಅಲ್ಲಿ ಬೆಂಗ್ರೆ ಪ್ರದೇಶದಲ್ಲಿ ಜನರಿದ್ದಾರೆ ಅವರನ್ನು ಕೂಡಲೇ ಅವರನ್ನು ಇವ್ಯಾಕ್ಯುವೇಷನ್ ಮಾಡೋ ಸಂದರ್ಭದಲ್ಲಿ ಎಲ್ಲ ಗೇಟನ್ನು ಓಪನ್ ಮಾಡಿ ಅಲ್ಲೆಲ್ಲ ರ್ಯಾಪಿಡ್ ಆ್ಯಕ್ಷನ್ ಟೀಮನ್ನು ಒಂದು ಸ್ಟ್ಯಾಂಡ್ ಬೈ ಇಡ್ರಿ ಪೋರ್ಟಿಗೆ, ಅದು ಕೂಡ ನಮಗೆ ಇದು ಮಾಡಿದ್ದಾರೆ. ನಾವು ಅದೇ ರೀತಿ ಕೆಲಸ ಮಾಡಿದ್ದು. ದೇವ್ರ ದಯದಿಂದ ನಮ್ಮದು ಇಲ್ಲಿ ಎಲ್ಲ ಚೆನ್ನಾಗಾಗಿದೆ. ಮತ್ತು ಏನು ಹೌದು, ಓವರಾಲ್ ಅಭಿವೃದ್ಧಿ ಆಗಿದೆ. ಮತ್ತು ಯಾವುದೇ ಇದಕ್ಕೇನೋ ನೇರವಾಗಿ ಡೈರೆಕ್ಟಾಗಿ ಇದು ಮಾಡ್ತಾರೆ ಅಭಿವೃದ್ಧಿಗಂತ. ಈಗ ನಮಗೊಂದು ಟೆಂಡರ್ ಕೂಡ ಆಗಿದೆ. ಈಗ ಮತ್ತೊಂದು 1 ಕೋಟಿ ರೂಪಾಯಿ ವರ್ಕಿಂದು ಈ ನಮ್ಮ ಬೆಂಗ್ರೆ ಇದು ತೋಟ ಬೆಂಗ್ರೆ ಫೆರಿ ಹತ್ರ ಅಲ್ಲಿ ಡ್ರೆಜ್ಜಿಂಗ್ ಅಲ್ಲಿ ಸ್ವಲ್ಪ ಬೇಡಿಕೆ ಇದೆ, ಅದು ಕೂಡ ಸ್ಯಾಂಕ್ಷನ್ ಆಗಿದೆ. ಅದು ಕೆಲಸ ಇನ್ನೊಂದು 15 ದಿನ ಇದರಲ್ಲಿ ಕೆಲಸ ಶುರುವಾಗುತ್ತೆ. ಹೆಚ್ಚು ಕಡಿಮೆ ಎಲ್ಲ ಕೆಲಸಗಳು ಸ್ಯಾಂಕ್ಷನ್ ಅಂತೂ ಮಂಜೂರಾತಿ ದೊರಕಿದೆ. ಜಸ್ಟ್ ಕೆಲವೊಂದು ಅನುಷ್ಠಾನ ಆಗಿದೆ, ಕೆಲವೊಂದು ಆಗ್ತಾ ಇದೆ ಸರ್. ನನ್ನ ಹೆಸರು ಅಬ್ದುಲ್ ಲತೀಫ್ ಅಂತ, ಓಲ್ಡ್ ಮ್ಯಾಂಗ್ಳೂರ್ ಪೋರ್ಟ್ ಯೂಸರ್ಸ್ ಅಸೋಸಿಯೇಷನ್ ಅಧ್ಯಕ್ಷ. ನಮಗಿಲ್ಲಿ ನಮ್ಮ MLA ಸಾಹೇಬರವರು, ಲೋಬಣ್ಣವರು ನಮಗೆ ಬೇಕಾದ ಅಭಿವೃದ್ಧಿಯನ್ನು ಸಾಧಾರಣ ಸಹಕಾರದಿಂದ ಅವರು ಮಾಡಿದ್ದಾರೆ ನಮಗೆ. ಅದಲ್ಲದೆ ಈಗಾಗಲೇ ನಮ್ಮ ಈ ಜಟ್ಟಿ ನಿರ್ಮಾಣ ಮತ್ತು ಲೈಟಿಂಗ್, ಈಗ ಟಾಯ್ಲೆಟದೊಂದು ಆಲ್ರೆಡಿ ಆಲ್ಮೋಸ್ಟ್ ಆಯಿತು, ನಮಗೆ ಆಲ್ರೆಡಿ ಮಾಡಿಕೊಟ್ಟಿದ್ದಾರೆ. ಇನ್ನೊಂದಂದರೆ ಲೈಟಿದ್ದೊಂದು ನಿರ್ಮಾಣ ಅದೊಂದು ಮಾಡಿಕೊಟ್ಟಿದ್ದಾರೆ. ಮತ್ತು ಅದಲ್ಲದೆ ಈಗ ಪುನೊಂದು ಏನೆಂದರೆ ಅವರು ನಮಗೆ ಬೇಕಾಗುವ ಎಲ್ಲ, ನಾನು ಅವರು ಫಸ್ಟಿಗೆ ಭೇಟಿಯಾಗುವಾಗ, ನಾನು ಅಧ್ಯಕ್ಷತೆಯಲ್ಲಿ ಭೇಟಿಯಾಗುವಾಗ ಆಫೀಸಿಗೆ ಹೋದ, ನಾನಲ್ಲಿ ಅವರಿಗೆ ಆಫೀಸಿಗೆ ಹೋಗುವಾಗ ಅವರೆಲ್ಲ ನಾನು ಸಮಸ್ಯೆ ಇಲ್ಲಿಂದ ಏನು ಕಷ್ಟ ಇದೆಲ್ಲ ಹೇಳಿದೆ ಅವರ ಹತ್ರ. ಅದಕ್ಕೆ ಅವರು ನಾನು 2 ದಿವಸದಲ್ಲಿ ಬರ್ತೇನೆ ಅಂತ ಹೇಳಿದರು ನನ್ನ ಹತ್ರ. ಮತ್ತು ನಮ್ಮ ಪೋರ್ಟು ಇದರಲ್ಲಿ ಒಂದು ಮೀಟಿಂಗ್ ಇಟ್ಟರು ಅವರು. ಇಡುವಾಗ ನಾವು ನಮ್ಮ ಸಮಸ್ಯೆ ಎಲ್ಲ ಅವರ ಹತ್ರ ಹೇಳಿದ್ದಾರೆ. ಅದಕ್ಕೆ ಅವರಲ್ಲಿ ಪೋರ್ಟ್ ಆಫೀಸರ್ ಹತ್ರ ಹೇಳಿದರು, ಅವರು ಇಮಿಡಿಯೇಟ್ಲಿ ಅವರಿಗೆ ಏನು ಬೇಕಾದ ವ್ಯವಸ್ಥೆ ಅವರು ಮಾಡಬೇಕಂತ ಹೇಳಿದರು. ಅದಲ್ಲದೆ ಈಗ ಸಾಧಾರಣ 1 ಕೋಟಿ ಡ್ರೆಜ್ಜಿಂಗ್ ಒಂದು ಪ್ರಾಜೆಕ್ಟ್ ಈಗ ಇದು ಮಾಡಿದ್ದಾರೆ ಅವರು. ಅದಲ್ಲದೆ ಮತ್ತು ನಮ್ಮ ಇದು ಜಟ್ಟಿ ನಿರ್ಮಾಣ ಈಗ ಆಲ್ರೆಡಿ ಪಾಸಾಗಿ ಎಲ್ಲ ಅವರ ನೇತೃತ್ವದಿಂದ ಇದೆಲ್ಲ ಕೆಲಸ ಆಗಿದೆ ನಮ್ಮ ಲೋಬೋ ಸಾಹೇಬರ್ನವರ. ಮತ್ತು ಅದಲ್ಲದೆ ಈಗ ಲಕ್ಷದೀಪ ಕೂಡ ಅವರು ಮೊನ್ನೆ ಸಹ ಹೋಗಿದ್ದಾರೆ. ಹೋಗಿ ಅಲ್ಲಿಂದ ಅಡ್ಮಿನಿಸ್ಟ್ರೇಟರ್ ಅವರ ಹತ್ರ ಭೇಟಿ ಮಾಡಿ ಅಲ್ಲಿಂದ ಹೋದ ನಂತರ ಅವರ ತಾಯಿಗೆ
ಇಲ್ಲಿ ತೀರೋದ ಕಾರಣದಿಂದ ಅವರು ವಾಪಸ್ಸಾಗಿದ್ದಾರೆ. ಪುನಃ ಇನ್ನು ಹೋಗ್ಲಿಕ್ಕೆ ಉಂಟು. ಅವರಿಂದ ತುಂಬ ನಮಗೆ ಇಲ್ಲಿ ತುಂಬ ನಮ್ಮ ಇಲ್ಲಿಗೆ ಬೆಳವಣಿಗೆ ಮಾಡಿದ್ದಾರೆ ಅವರು. ಅದಲ್ಲದೆ ಈಗ ನಮ್ಮ ನಾಳೆ ಈಗ ಇದು ಒಂದು ವಾರದಲ್ಲಿ ಅವರು ಈಗ ಪುನೊಂದು ಭೇಟಿಯಲ್ಲಿ ನಮ್ಮ ಪೋಸ್ಟ್ ಆಫೀಸ್ಗೆ ಬರ್ತಾರೆ ಅಂತ ಹೇಳಿದ್ದಾರೆ. ಅದಲ್ಲದೆ ನಾವು ಈಗ ಸಾಧಾರಣ ಒಂದು 18-13 ಮಂಜಿ ಆಲ್ರೆಡಿ ಲೋಡ್ ಆಗಿಲ್ಲಿ ನಮ್ಮ ಜಟ್ಟಿಯಲ್ಲಿ ಬೈಕ್ ಆಗಿದೆ. ಅದಕ್ಕೆ ಬೇಕಾಗುವ ಒಂದು ದಿನಕ್ಕೆ 600 ರೂಪಾಯಿ ಅಂತ ನಾವು ಇಲ್ಲಿ 700 ರೂಪಾಯಿ ಅಷ್ಟು ನಾವು ಇಲ್ಲಿ ಕಟ್ಟಬೇಕಾಗ್ತದೆ. ಅದೊಂದು ನಾವು ನಮ್ಮಿದರಿಂದ ಸಾಹೇಬರವರಿಗೆ ನಾವು ಹೇಳಿದ್ದೇವೆ. ಇದನ್ನು ನಮಗೆ ಇದೊಂದು ಪರಿಹಾರ ಮಾಡಿಕೊಡಬೇಕು, ಇದನ್ನು ನಮಗೆ ಬಿಟ್ಟುಕೊಡ್ಬೇಕಂತ ಅವರು ಅದಕ್ಕೆ ಪ್ರಯತ್ನ ಮಾಡ್ತಾ ಅವರಿಗೆ ಎಲ್ಲ ವಿಷಯದಲ್ಲಿ ನಾವು ಅವರಿಗೆ ಲೋಬ ಸಾಹೇಬರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಅದಲ್ಲದೆ ಈಗ ನಾಳೆಯಿಂದ ಈಗ ಎಲ್ಲ ಸಿಪ್ಪು ಹೋಗ್ತಾ ಇದು ಸಹ ಏರ್ಪಾಡು ಮಾಡಿದ್ದಾರೆ ಇಲ್ಲಿ ನಮಗೆ ಲೋಬ ಸಾಹೇಬರವರು. ಲೋಬ ಸಾಹೇಬರು ಇಲ್ಲಿ ಹೇಗೆಂದರೆ ಇಲ್ಲಿಂದ ಲಕ್ಷದ್ವೀಪಿಗೆ ಹೋಗೋದು ಮಂಜೆಲ್ಲ ಕೇರಳ ಹೋಗ್ತಾ ಇತ್ತು. ಅದು ಅವರು ಈಗ ನಮಗೆ ಆಗಿ ಇಲ್ಲಿ ಅಂಗಡಿಯವರಿಗೆ ವ್ಯಾಪಾರ ಉಂಟು, ಎಲ್ಲ ಇಲ್ಲಿಗೆ ಬರಲಿಕ್ಕೆ ಈಗ ತುಂಬ ಕೆಲಸ ಅವರು ಲೋಬ ಸಾಹೇಬರು ಮಾಡಿದ್ದಾರೆ. ಆ ಮಂಜೆಲ್ಲ ಇಲ್ಲಿಗೆ ಬೇರೆ ಎಲ್ಲಿ ಹೋಗಬಾರ್ದು, ಸಿಪ್ಪುನ ಹಾಗೆ ಇಲ್ಲಿಯೇ ಬರಬೇಕಂತ ಮಾಡಿದ್ದಾರೆ. ಅದರಿಂದ ನಮ್ಮ ಅಂಗಡಿಯವರಿಗೆ ಊರಿನವರಿಗೆ ಒಳ್ಳೆ ವ್ಯಾಪಾರ ಉಂಟು. ಹಳೆ ಬಂದರಿನ ಪರಿಸ್ಥಿತಿ ಭಾಳ ಸಮಯದಿಂದ ಅದು ಉತ್ತಮವಾಗಿರಲಿಲ್ಲ. ಕಾರಣ ಇಷ್ಟೇ, ಹೊಸ ಬಂದರು ನವಮಂಗಳೂರು ಬಂದರು ಆದ ಮೇಲೆ ಹಳೆ ಬಂದರನ್ನು ನಾವು ನೆಗ್ಲೆಕ್ಟ್ ಮಾಡ್ಕೊಂಡಿದ್ದೀವಿ. ನಮ್ಮ ರಾಜ್ಯ ಸರ್ಕಾರದ ಕಡೆಯಿಂದಲೂ ಕೂಡ ಮೆರೈನ್ ಬೋರ್ಡ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಒಂದು ಚಿಂತನೆ ಇತ್ತು. ಅದು ಕೂಡ ಇನ್ನೂವರೆಗೆ ಆಗಿಲ್ಲ. ಮತ್ತು ಹಳೆ ಬಂದರಿಗೆ ಬೇಕಾಗಿರುವಂಥ ಕಚೇರಿಗೆ ಬೇಕಾಗಿರುವಂಥ ಸಿಬ್ಬಂದಿಗಳು ಅಥವಾ ಆಡಳಿತ ಅಧಿಕಾರಿಗಳು ಅವರ ನೇಮಕಾತಿಯು ಕೂಡ ಸರಿಯಾಗಿ ಆಗದೆ ಅಲ್ಲಿ ಆಡಳಿತವೇ ಅಷ್ಟೊಂದು ಅದಕ್ಕೆ ಅಷ್ಟೊಂದು ಅದು ನಿರ್ಲಕ್ಷ್ಯಕ್ಕೆ ಒಳಪಟ್ಟಾಗಿತ್ತು. ಹಲವಾರು ಸುತ್ತಿನ ಸಭೆಗಳನ್ನು ನಾನು ಅಲ್ಲಿ ಮಾಡಿ ಜನರ ಸಮಸ್ಯೆಗಳನ್ನು ನಾನು ಕೇಳಿದ್ದೀನಿ. ಮುಖ್ಯವಾಗಿ ಆ ಬಂದರಿನಿಂದ ನಮ್ಮ ಲಕ್ಷದ್ವೀಪಕ್ಕೆ ಹೋಗುವ ಮಂಜಿಗಳಿಗೆ ಬಹಳಷ್ಟು ಇತ್ತು. ಅವರಿಗೆ ಸೀಮೆನ್ಸ್ನವರಿಗೆ ಪಾಸ್ಪೋರ್ಟ್ ಕೊಡುವಂಥದ್ದು ಇತ್ಯಾದಿಗಳಲ್ಲಿ, ಕಸ್ಟಮ್ಸ್ ಕ್ಲಿಯರೆನ್ಸ್ ಮಾಡುವುದರಲ್ಲಿ, ಮಂಜಿಗಳು ಅಲ್ಲಿ ನಿಲ್ಲುವಾಗ ಅದಕ್ಕೆ ಆ ಡ್ರೈ ಡಾಕ್ನಲ್ಲಿ ರಿಪೇರಿಗೆ ಹಾಕುವಂಥ ಶುಲ್ಕ ಮತ್ತು ಆ ಮಂಜಿಗಳಿಗೆ ತಗೊಳ್ಳೋ ವೆಚ್ಚ, ಅಲ್ಲಿ ಕೆಲವು ಫೆಸಿಲಿಟೀಸ್ಗಳು, ಗೋಡನ್ ಫೆಸಿಲಿಟೀಸ್ ಬಗ್ಗೆ ಹೀಗೆ ಹಲವು ಸಮಸ್ಯೆಗಳಿದ್ದು ಈಗ ನಾವು ಈ ಬಗ್ಗೆ ಪ್ರಶ್ನೆಗಳನ್ನು ಸದನದಲ್ಲೂ ಕೂಡ ಎತ್ತಿದ್ದೀವಿ. ಈಗ ಸುಮಾರು ಸುಧಾರಣೆಗಳು ಆಗಿವೆ. ಆದರೆ ನನ್ನ ಚಿಂತನೆ ಏನೆಂದರೆ, ನಮ್ಮ ಮಂಗಳೂರು ನಗರ ಅಂತ ಇವತ್ತು ಇದ್ದಿದ್ದರೆ ಅದಕ್ಕೆ ಮುಖ್ಯ ಕಾರಣ ಹಳೆ ಬಂದರು ಮತ್ತು ಮೀನುಗಾರಿಕೆ. ಈ ಎರಡು ಆ್ಯಕ್ಟಿವಿಟೀಸ್ಗಳು ಇಲ್ಲದಿದ್ದರೆ ನಗರನೇ ನಮ್ಮದು ಇವತ್ತು ಅಸ್ತಿತ್ವದಲ್ಲಿ ಇರ್ತಿರಲಿಲ್ಲ. ಆ ಕಾರಣದಿಂದ ಈ ಎರಡೂ ಕ್ಷೇತ್ರಗಳನ್ನು ನಾನು ಈ ಹಳೆಯ ಏನು ವೈಭವ ಇದೆ ಅದಕ್ಕೆ ವಾಪಸ್ ತರಬೇಕು ಅಂತ ಪ್ರಯತ್ನ ಮಾಡಬೇಕು ಅಂತ ನನ್ನ ಚಿಂತನೆ. ಈ ಕಾರಣದಿಂದ ನಾವು ಲಕ್ಷದ್ವೀಪಕ್ಕೆ ಕೂಡ ಭೇಟಿ ನೀಡಿ ಅಲ್ಲಿ ಆಡಳಿತ ಜೊತೆಯಲ್ಲಿ ಕೂಡ ನಾವು ಚರ್ಚೆಯನ್ನು ಮಾಡಿದ್ದೀವಿ. ಲಕ್ಷದ್ವೀಪಕ್ಕೆ 75% ವ್ಯಾಪಾರ ವಹಿವಾಟು ಮೊದಲು ನಮ್ಮ ಬಂದರಿನಿಂದ ಆಗ್ತಿತ್ತು. ಆದರೆ ನಮ್ಮ ನಿರ್ಲಕ್ಷ್ಯತನದಿಂದ ಅವರ ಜೊತೆಯಲ್ಲಿ ಅಷ್ಟೊಂದು ಫ್ರೆಂಡ್ಲಿ ಮೂಮೆಂಟ್ ಇಲ್ಲದಿರುವ ಕಾರಣದಿಂದ ಹೆಚ್ಚಿನದೆಲ್ಲ ಕೇರಳಕ್ಕೆ ಹೋಗಿದೆ. ಆದರೆ ನಾವು ಲಕ್ಷದ್ವೀಪಕ್ಕೆ ಭೇಟಿ ಕೊಟ್ಟು ಅಲ್ಲಿ ಆಡಳಿತ ವರ್ಗದವರ ಹತ್ರ ಮಾತನಾಡಿದಾಗ ಅವರಿಗೆ ಕೇರಳದ ವ್ಯವಹಾರದಲ್ಲಿ ಅಷ್ಟೊಂದು ಸಂತುಷ್ಟರಾಗಿರಲ್ಲ. ಅವರು ಇವತ್ತಿಗೂ ಕೂಡ ನಮ್ಮ ಮಂಗಳೂರಿನ ಕಡೆಗೆ ಮುಖ ಮಾಡಲಿಕ್ಕೆ ಇಷ್ಟ ಇದೆ. ಜೊತೆಯಲ್ಲಿ ಈ ಮಂಜಿಯವರು ಅಥವಾ ವ್ಯಾಪಾರದವರು ಕೂಡ ಮಂಗಳೂರನ್ನು ಇಷ್ಟಪಡ್ತಾ ಇದ್ದಾರೆ. ಅವರು ಹೇಳ್ತಿದ್ರು, ಒಂದು ವಾರದಲ್ಲಿ ನಮಗೆ ಕೇರಳದಲ್ಲಿ ಒಂದು ವಾರದಲ್ಲಿ 2-3 ನೌಕೆಗಳನ್ನು ನಾವು ಅದನ್ನು ಮಾಡುವ ಸರಕನ್ನು ಅದರಲ್ಲಿ ತುಂಬಿಸುವಾಗ ಕೇವಲ ವಾರದಲ್ಲಿ 2-3 ನೌಕೆಗಳನ್ನು ತುಂಬಿಸಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಮಂಗಳೂರಿನಲ್ಲಿ ದಿವಸಕ್ಕೆ 1-2 ನೌಕೆಗಳನ್ನು ತುಂಬಿಸ್ಬೋದು. ಅಷ್ಟು ಇಲ್ಲಿ ಲೇಬರ್ ಫ್ರೆಂಡ್ಲಿ ಇದ್ದಾರೆ, ಜನ ಫ್ರೆಂಡ್ಲಿ ಇದ್ದಾರೆ. ಮತ್ತು ಖರ್ಚು ಅವರಿಗೆ ಕಡಿಮೆ ಬರ್ತದೆ ಮಂಗಳೂರಿನ ಬಂದರಿನಲ್ಲಿ. ಇದೆಲ್ಲವನ್ನು ನೋಡುವಾಗ ನಾವು ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ನನಗೆ ಒಂದು ಪೂರಕ ವಾತಾವರಣ ಕೂಡ ಇದೆ. ಆದರೆ ನಮ್ಮಲ್ಲಿಂದ ಇನ್ನೂ ಅಭಿವೃದ್ಧಿ ಆಗಬೇಕು ಅಂತ ಒಂದು ಚಿಂತನೆ. ಈಗ ಇತ್ತೀಚೆಗೆ 100 ಕೋಟಿ ರೂಪಾಯಿಯನ್ನು ನಮ್ಮ ಬಂದರಿನ ಅಭಿವೃದ್ಧಿಗೆ, ಹೂಳೆತ್ತುವಿಕೆಗೆ ಎಲ್ಲಕ್ಕೆ ಕೂಡ ನಾವು ಮಂಜೂರಾತಿ ಸಿಕ್ಕಿದೆ. ಆ ಯೋಜನೆ ಮಂಜೂರಾಯಿತು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಈ ಯೋಜನೆ ಮಂಜೂರಾಗಿದೆ. ಇದರ ಜೊತೆಯಲ್ಲಿ ಲಕ್ಷದ್ವೀಪದವರು ಅವರ ಜಟ್ಟಿಗೆ ಇದಕ್ಕೂ ನಿರ್ಮಾಣ ಮಾಡಲಿಕ್ಕೆ ಅವರು ಈಗಾಗಲೇ
ಒಂದು ಯೋಜನೆ ಮಂಜೂರಾಗಿತ್ತು, ನಾವು ಒಡಂಬಡಿಕೆ ಮಾಡಿದ್ದು. ಆದರೆ ನಾವು ಅದನ್ನು ಜಾಸ್ತಿ ಇದು ಮಾಡದಿರೋ ಕಾರಣದಿಂದ ಅವರು ಬಿಟ್ಟಿದ್ರು ಅದು. ಅವರು ನಾವು ಹೋಗುವಾಗ ಅದನ್ನು ಒಂದು ಮೂಲೆಗೆ ಹಾಕಿದರು ಆದರೆ ನಾವು ಪುನಃ ಮಾತುಕತೆ ಮಾಡಿ ಅದನ್ನು ಈಗ ಪುನರುಜ್ಜೀವನ ಕೊಟ್ಟಿದ್ದೀವಿ. ಈಗ ಅವರು ಡಿಸೆಂಬರ್ ಜನವರಿಯಲ್ಲಿ ಒಳಗೆ ಮಂಗಳೂರಿಗೆ ಬರುವವರಿದ್ದಾರೆ ಮತ್ತು ಅವರು ಸುಮಾರು 75ರಿಂದ 100 ಕೋಟಿ ರೂಪಾಯಿಯನ್ನು ಅವರು ಕೂಡ ಹಾಕಲಿಕ್ಕೆ ತಯಾರಿದ್ದಾರೆ ಮಂಗಳೂರಿನ ಬಂದರಿನಲ್ಲಿ ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ. ಹಾಗೆ ಮಾಡಿದ್ದೇ ಆದರೆ ಮಂಗಳೂರು ಪುನಃ ನಮ್ಮ ಹಳೆಯ ಒಂದು ವೈಭವಕ್ಕೆ ವಾಪಸ್ ತರಬಹುದು. ಮತ್ತು ಒಂದು ವಿಚಾರ, ನಮ್ಮ ಹಳೆ ಬಂದರನ್ನು ಅಭಿವೃದ್ಧಿ ಮಾಡಿದರೆ ನಮ್ಮ ಇಡೀ ಮಂಗಳೂರಿನ ಬಂದರು, ಕಾರ್ ಸ್ಟ್ರೀಟ್ ಎಲ್ಲ ಅಲ್ಲಿ ವ್ಯಾಪಾರ ವಹಿವಾಟು ಜಾಸ್ತಿ ಆಗ್ತದೆ, ಯಾಕಂದರೆ ಬಹಳ ಹತ್ತಿರ. ಎರಡನೇದು ನನ್ನದೊಂದು ಚಿಂತನೆ ಇದೆ, ನಮ್ಮ ಬೊಕ್ಕಪಟ್ಟಣದಲ್ಲಿ ಒಂದು ಬೆಂಗ್ರೆ ಕಡೆಗೆ ಒಂದು ಸೇತುವೆಯನ್ನು ಹಾಕಬೇಕು. ಆ ಸೇತುವೆ ಹಾಕಿದ್ದೇ ಆದರೆ ಆ ಕಡೆಯಲ್ಲಿ ಪುನಃ ನಾವು ಬಂದರಿನ ಕೆಲವು ಜಟ್ಟಿಯನ್ನು ಅಭಿವೃದ್ಧಿ ಮಾಡಿದರೆ ಆ ಸೇತುವೆ ಮುಖಾಂತರ ನವಮಂಗಳೂರು ಬಂದರನ್ನು ಕೂಡ ಇದಕ್ಕೆ ನಾವು ಸಂಪರ್ಕ ಮಾಡಲಿಕ್ಕೆ ಸುಲಭವಾಗ್ತದೆ ಮತ್ತು ಈ ಬಂದರಿನ ಎಲ್ಲ ಸರಕು ಸಾಗಾಟಗಳು ಮೂಮೆಂಟ್ಗೆ ಸುಲಭ ಆಗ್ತದೆ. ಮತ್ತು ಆ ಕಡೆಯೂ ಕೂಡ ನಮಗೆ ಫಿಶರೀಸ್ ಜಟ್ಟಿ ಕೂಡ ಮಾಡ್ಬೋದು, ಈ ಕಡೆಗೆ ಪೂರ್ತಿ ಬಹಳಷ್ಟು ಅಭಿವೃದ್ಧಿಯನ್ನು ಮಾಡ್ಬೋದು. ಇದು ದೂರದೃಷ್ಟಿಯಲ್ಲಿ ನಾನು ಆಲೋಚನೆ ಮಾಡ್ತಾಯಿದ್ದೀನಿ. ಒಂದು ವೇಳೆ ಆ ಸೇತುವೆ ಹಾಕಿ ನಾವು ಸರಿಯಾದ ರಸ್ತೆ ಅಭಿವೃದ್ಧಿಯನ್ನೆಲ್ಲ ಇತ್ಯಾದಿ ಮಾಡಿದರೆ ಮಂಗಳೂರಿನ ಆ ಬಂದರಿನಷ್ಟು ಉತ್ತಮವಾದ ಬಂದರು ಯಾವುದು ಸಿಗಲಿಕ್ಕಿಲ್ಲ. ಯಾಕಂದರೆ ಬೆಂಗ್ರೆ ಕಡೆಯಲ್ಲೂ ಜಟ್ಟಿಗಳನ್ನು ನಾವು ಅಭಿವೃದ್ಧಿ ಮಾಡ್ಬೋದು, ಈ ಕಡೆ ಸಹ ಜಟ್ಟಿಗಳನ್ನು ಅಭಿವೃದ್ಧಿ ಮಾಡ್ಬೋದು. ಎಷ್ಟು ಮೀನಿನ ಇದಗಳನ್ನು ಕೂಡ ದೋಣಿಗಳನ್ನು ನಾವು ನಿಲ್ಲಿಸ್ಬೋದು ಮತ್ತು ಎಷ್ಟು ಕೂಡ ನಮಗೆ ಮಂಜಿಗಳನ್ನಾಗಲಿ ಮತ್ತು 6 ಮೀಟರ್ನಿಂದ 7 ಮೀಟರ್ ಆಳ ಹೂಳೆತ್ತುವಿಕೆಯಿಂದ ಅಷ್ಟು ನೀರನ್ನು ನಾವು ಚಾನೆಲ್ನಲ್ಲಿ ನಿಲ್ಲಿಸಿಬಿಟ್ರೆ ನಮಗೆ ದೊಡ್ಡ ಶಿಪ್ಗಳು ಕೂಡ ಅಲ್ಲಿ ಬರ್ಬೋದು. ಆ ದೊಡ್ಡ ಶಿಪ್ಗಳಿಂದ ಏನು ಪ್ರಯೋಜನ ಆಗ್ತದೆ ಅಂದರೆ ನಮಗೆ ಇಲ್ಲಿಗಿಂತ ಖರ್ಚು ಕಡಿಮೆ ಆಗ್ತದೆ, ಇಲ್ಲಿ ಅವರಿಗೆ ತುಂಬ ಖರ್ಚು ಕಡಿಮೆ ಆಗ್ತದೆ ನವಮಂಗಳೂರಿಗಿಂತ. ಹೀಗಿರುವಾಗ ಬಹಳಷ್ಟು ಅಭಿವೃದ್ಧಿಯನ್ನು ನಾವು ಚಿಂತನೆ ಮಾಡಬೇಕು. ಅದೊಂದು ನನ್ನದು ಆಲೋಚನೆ. ಮುಂದಿನ ಈಗ ಕಂಟಿನ್ಯೂಸ್ ಆಗಿ ಇದರ ಮೇಲೆ ನಮ್ಮ ಮೀನುಗಾರಿಕೆಯ ಬಂದರಿನ ಮೇಲೆ ಮತ್ತು ಹಳೆ ಬಂದರಿನ ಮೇಲೆ ನನ್ನ ಸಂಪೂರ್ಣವಾದ ಒಂದು ಯಾವುದು ಕಾನ್ಸಂಟ್ರೇಷನ್ ಅಥವಾ ಒಂದು ನಂದು ಕೇಂದ್ರ ಬಿಂದು ನಾನು ಅದರಲ್ಲಿ ಅಳವಡಿಸಿದ್ದೀನಿ. ಮುಂದಕ್ಕೆ ಅದನ್ನು ಅಭಿವೃದ್ಧಿ ಮಾಡಬೇಕಂತ ನಾನು ಚಿಂತನೆ ಮಾಡ್ತಾ ಇದ್ದೀನಿ. ಶಾಸಕ ಶ್ರೀ JR ಲೋಬೋ ಅವರ ರಾಜಕೀಯ ಭವಿಷ್ಯ ಉಜ್ವಲವಾಗಲಿ ಎಂದು ಹಾರೈಸುವ ಮಹಾರಾಜ ಫಿಶ್ ಬೌಲ್, ಮಹಾರಾಜ ಮಸಾಲಾ, ಉಲ್ಲಾಸ್ ಐಸ್ ಕ್ರೀಮ್, ಶ್ರೀ ಗುರು ಹಿರೇಮಠ್, ಕಟ್ಟಾ ಮೀಠಾ, ಶ್ರೀ ವಿನಾಯಕ್ ಶೆಣೆ, ಶ್ರೀ ನಿಡ್ಡೋಡಿ ಏಕನಾಥ್ ಶೆಣೆ, ಶ್ರೀ ಜಯವಂತ್ ಆಚಾರ್ಯ, ಶ್ರೀ ರಾಯಣ್ಣ, ಶ್ರೀ ಚಂದ್ರಶೇಖರ್ ಶೆಣೆ.